ನಮಸ್ಕಾರ. ಕೆಚ್ಚದೆಯ ವೀರ ಕರುನಾಡ ಈ ಕುವರ, ರೈತರ ಬೆನ್ನೆಲುಬು, ಆ ಬಡವರ ಮನೆ ಬೆಳಕು. ಮೋದಿಯವರು ಬಂದಿದ್ದಾರೆ ರಾಜ್ಯಕ್ಕೆ. ಹೈವೇ ಪಾಲಿಟಿಕ್ಸ್ ಸರ್, ಈಗ ಫಸ್ಟ್ ಇದು ಆನೇಕಲ್ ಹೇಳ್ಬಿಡಿ ಸರ್, ಹೇಗೆ ಆನೇಕಲ್ನಲ್ಲಿ ಇವತ್ತು ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮ ಇದೆ. ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭ ಆದಂಥ ಕಾರ್ಯಕ್ರಮ ಆಗಬೇಕಾಗಿತ್ತು. ಆದರೆ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋದಂಥ ಹಿನ್ನೆಲೆಯಲ್ಲಿ ಅಲ್ಲಿ ತಡ ಆಗಿದ್ದರಿಂದ ಸುಮಾರು 4 ರಿಂದ 5 ಗಂಟೆ ತಡವಾಗಿ ಚಂದಾಪುರ ಸರ್ಕಲ್ನಿಂದ ಏನು ಪ್ರಾರಂಭ ಆಗಿದೆ. ಸಾಯಂಕಾಲದವರೆಗೆ ಆನೇಕಲ್ ಭಾಗ, ಅತ್ತಿಬೆಲೆ ಮತ್ತು ಸರ್ಜಾಪುರ ಈ ಭಾಗದಲ್ಲಿ ಈ ಒಂದು ರಥಯಾತ್ರೆಯ ಕಾರ್ಯಕ್ರಮ ಏನಿದೆ, ಬಹುಶಃ ಮೊದಲನೇ ಬಾರಿಗೆ ಹಲವಾರು ವರ್ಷಗಳ ನಂತರ ಆನೇಕಲ್ನಲ್ಲೂ ಸಹ ನಮ್ಮ ಮಂಜಣ್ಣವರ ನೇತೃತ್ವದಲ್ಲಿ ರಾಜು ಅವರು ಅಭ್ಯರ್ಥಿಗಳಾಗಿ, ನಮ್ಮ ತಾಲೂಕು ಅಧ್ಯಕ್ಷರು ದೇವೇಗೌಡರು ಇವರೆಲ್ಲ ಒಟ್ಟಾಗಿ ಸೇರಿ ಪಕ್ಷದ ಸಂಘಟನೆಯನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಮಾಡಿರ್ತಕ್ಕಂಥ ಶ್ರಮ ಇವತ್ತಿನ ರಥಯಾತ್ರೆ ಕಾಣ್ತಾ ಇದ್ದೇವೆ. ಈ ಬಾರಿ ಆನೇಕಲ್ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ನಂತರ ಜನತಾದಳದ ರಾಜು ಅವರು ಗೆಲ್ತಕ್ಕಂಥ ಒಂದು ವಾತಾವರಣ ಜನತೆಯ ಒಂದು ಭಾವನೆಯಲ್ಲಿ ಕಾಣ್ತಾ ಇದ್ದೇನೆ. ಸರ್, ಈಗ ಕ್ರೆಡಿಟ್ ವಾರ್ ನಡೀತಾ ಇದೆ. ಮತ್ತೆ ಮೈಸೂರು ಹೆದ್ದಾರಿ ಇನಾಗ್ರೇಷನ್ ಮಾಡಿದ್ದಾರೆ ಮೋದಿ ಅವರು. ಕಾಂಗ್ರೆಸ್ ಅವರು ಮತ್ತು ಬಿಜೆಪಿ ನಡುವೆ ತುಂಬಾ ಹೈ ವೋಲ್ಟೇಜ್ ಕ್ರೆಡಿಟ್. ನಾನು ಈ ವಿಷಯದಲ್ಲಿ ಕ್ರೆಡಿಟ್ ವಾರು ಯಾರು ತಗೊಳ್ಳೋಕ್ಕಾಗಲ್ಲ ನನ್ನ ಅಭಿಪ್ರಾಯದಲ್ಲಿ. ಇದೆಲ್ಲ ಹಂತ ಹಂತವಾಗಿ ಅಭಿವೃದ್ಧಿಗೆ ಪೂರಕವಾದಂಥ ಜನಗಳ ಒಂದು ನಿರೀಕ್ಷೆಗಳಿಗೆ ಮಾಡಬೇಕಾದಂಥ ಕಾರ್ಯಕ್ರಮಗಳು. ಇಲ್ಲಿ ಪ್ರಶ್ನೆ, ಕೇಂದ್ರ ಸರ್ಕಾರದ್ದು ಇಲ್ಲೇನು ಹಣ ಇಲ್ಲ. ಕೇಂದ್ರ ಸರ್ಕಾರವು ಏನು ಹಣ ಹಾಕಿರೋದಲ್ಲ. ಇದು ಅಲ್ಟಿಮೇಟ್ಲಿ ಯಾವ ಬೆಂಗಳೂರು ಮೈಸೂರು ರಸ್ತೆ ಇಲ್ಲಿಯವರೆಗೆ ಯಾವುದೇ ಜನಕ್ಕೆ ಹೊರೆಯಾಗದೇ ಇರತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದಲೇ ಆ ಒಂದು ರಸ್ತೆ ಅಂತಿಮವಾಗಿ 4 ಲೈನ್ ಇತ್ತು. ಅದು ಇವತ್ತು ಮತ್ತೆ ಮೇಲ್ದರ್ಜೆಗೆ ಏರಿಸಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ನ UPA ಸರ್ಕಾರ ಇದ್ದಾಗಲೇ ಒಂದು ಪರ್ಮಿಷನ್ ಕೊಟ್ಟಿದ್ರು, ಕೆಲಸ ನೆನಗುದಿಗೆ ಬಿದ್ದಿತ್ತು. ನಾನು ಮುಖ್ಯಮಂತ್ರಿ ಆದಾಗ ಇದಕ್ಕೆ ರಿಯಾಯಿತಿಗಳನ್ನು ಹಲವಾರು ರೀತಿ ಕೊಟ್ಟಿದ್ದೇವೆ. ಪವರ್ ಸೆಕ್ಟರ್ನಲ್ಲಿರ್ಬೋದು, ಇರಿಗೇಷನ್ ಸೆಕ್ಟರ್ನಲ್ಲಿರ್ಬೋದು, ರಸ್ತೆ ಭೂಮಿಯ ಭೂಸ್ವಾಧೀನ ಪ್ರಕ್ರಿಯೆ ಇರ್ಬೋದು. JDS ಕಾಂಗ್ರೆಸ್ನ ಮೈತ್ರಿ ಸರ್ಕಾರದಲ್ಲಿ 9 ಸಭೆಗಳನ್ನು ಮಾಡಿ ಆ ಒಂದು ಕೆಲಸಕ್ಕೆ ವೇಗ ಕೊಡಲಿಕ್ಕೆ ಹಲವಾರು ನಿರ್ಧಾರಗಳನ್ನು ಮಾಡಿರ್ತಕ್ಕಂಥ ಸರ್ಕಾರದ ಕಡತದಲ್ಲಿದೆ. ಇಲ್ಲಿ ನರೇಂದ್ರ ಮೋದಿ ಅವರದಾಗಲಿ ಕೇಂದ್ರ ಸರ್ಕಾರದ್ದಾಗಲಿ ಹಣ ಇಲ್ಲಿ ವೆಚ್ಚ ಆಗಿಲ್ಲ. ರಾಜ್ಯ ಸರ್ಕಾರದ ಭೂಮಿ, ನಮ್ಮ ರೈತರ ಭೂಮಿ, ಅದು ಇಲ್ಲಿ ಯಾರು ಪ್ರೈವೇಟ್ ಕಾಂಟ್ರಾಕ್ಟರ್ ತಗೊಂಡಿದ್ದಾನೆ ಆ ಏಜೆನ್ಸಿನ, ಅವನಿಗೆ ಮುಂದಿನ 9 ವರ್ಷ ಪ್ರತಿ ವರ್ಷ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಅವರು ಬ್ಯಾಂಕ್ನಲ್ಲೋ ಮಗದೊಂದೋ ಲೋನ್ ತಗೊಂಡು ಕಟ್ಟಿದ್ದಾರೆ. ಅದಕ್ಕೆ ಟೋಲ್ ಕಲೆಕ್ಷನ್ನು ನ್ಯಾಷನಲ್ ಹೈವೇ ಅವರು ಮಾಡ್ತಾ ಇದ್ದಾರೆ. ಜನತೆ, ಕರ್ನಾಟಕದ ಕನ್ನಡಿಗರು ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರು ಹಣ ಕಟ್ತಾರೆ. ಹಣ ಕಟ್ಟಿದ್ದನ್ನು ಸಂಗ್ರಹ ಮಾಡಿ ಅದನ್ನು ಕಾಂಟ್ರಾಕ್ಟರ್ ಕೊಡ್ತಾರೆ. ಕೇಂದ್ರ ಸರ್ಕಾರದ ಪಾಲೇನಿದೆ? ನರೇಂದ್ರ ಮೋದಿ ಆಗಲಿ, ಅಲ್ಲೆಲ್ಲ ಮೈಸೂರಿನ ಪ್ರತಾಪ್ ಸಿಂಹ ಆಗಲಿ ಕ್ರೆಡಿಟ್ ತಗೊಳಕ್ಕಾಗಲ್ಲ. ಈ ರೀತಿಯ ಬಾಲಿಶ ಹೇಳಿಕೆಗಳು ನಿಲ್ಲಿಸಬೇಕು ಇವರು. ಇದು ಕನ್ನಡಿಗರ ದುಡ್ಡು, ಕನ್ನಡ ನಾಡಿನ ಜನತೆ ದುಡ್ಡು, ಯಾರಪ್ಪನ ಮನೆ ದುಡ್ಡು ಅಲ್ಲ ಇದು.
ಆದ್ದರಿಂದ ಇಲ್ಲಿ ಯಾರು ಏನು ಹೈ ವೋಲ್ಟೇಜ್ ಕ್ರೆಡಿಟ್ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇದು ಮೊದಲು ಈ ರಸ್ತೆ ಮಹಾರಾಜರ ಕಾಲದಲ್ಲಿ ಮೈಸೂರಿನ ಮಹಾರಾಜರು ಕಟ್ಟಿದಂಥದ್ದು. ನಂತರದ ದಿನಗಳಲ್ಲಿ ಬಂದಂಥ ಸರ್ಕಾರಗಳು ಜನಗಳ ಒತ್ತಡಕ್ಕೆ ಮೇಲ್ದರ್ಜೆಗೆ ಏರಿಸ್ಕೊಂಡು ಬಂದಂಥದ್ದು. ದೇವೇಗೌಡರ ಕಾಲದಲ್ಲಿ ಏನಾಗಿದೆ ಇವೆಲ್ಲ ಇತಿಹಾಸದಲ್ಲಿದೆ. ಅದರಿಂದ ಈ ರಸ್ತೆ ಸಾರ್ವಜನಿಕರಿಗೆ ಇವತ್ತೇನು ಅರ್ಪಣೆ ಆಗಿದೆ. ಇದರಿಂದ ಆ ಭಾಗದಲ್ಲಿ ಜೀವನ ಮಾಡ್ತಕ್ಕಂಥ ಹಲವಾರು ಬಡ ಕುಟುಂಬಗಳು, ಕಾರ್ಮಿಕರು ಬೀದಿಗೆ ಬಂದಿದ್ದಾರೆ. ಈಗ ಅವ್ರಿಗೇನು ಮಾಡಬೇಕು ಅನ್ನೋದನ್ನು ಅದರ ಬಗ್ಗೆ ಇವರು ಹೈ ವೋಲ್ಟೇಜು ವಾರ್ ಮಾಡಬೇಕು. ಎರಡು ರಾಷ್ಟ್ರೀಯ ಪಕ್ಷಗಳು ಅವ್ರ ಬದುಕಿಗೆ ಯಾವ ರೀತಿ ಈಗ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕು, ಅದಕ್ಕೆ ಹೈ ವೋಲ್ಟೇಜ್ ವಾರ್ ಇರಬೇಕು ಹೊರತು ಇದು ನಮ್ಮಿಂದೇ ಆಗೋಯ್ತು, ನಮ್ಮ ನರೇಂದ್ರ ಮೋದಿ ಅವರು ಮಾಡಿಬಿಟ್ರು, ಇದು ಈ ಕ್ರೆಡಿಟ್ ತಗೊಳ್ಳೋದು ಬೆನ್ನು ತಟ್ಕೊಳ್ತಕ್ಕಂಥದ್ದು ಇದು ಯಾವುದೇ ಕಾರಣಕ್ಕೂ ಬಾಲಿಶವಾದಂಥ ಹೇಳಿಕೆಗಳಿದು. ಸರ್, ಎಲ್ಲೊಂದು ಕಡೆ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಈ ಒಂದು ಹೆದ್ದಾರಿ ಪಾಲಿಟಿಕ್ಸ್ಗೆ ಒಂದು ದಾರಿ ಮಾಡಿಕೊಡೋ ರೀತಿ ಇದು ರಾಜಕಾರಣಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಮುಂದಿನ ಚುನಾವಣೆಗೂ ಈ ರಸ್ತೆ ಉದ್ಘಾಟನೆಗೂ ಸಂಬಂಧವೇ ಇಲ್ಲ ನನ್ನ ಅಭಿಪ್ರಾಯ. ಈ ಹಿಂದೆ ಜನಪದ ಲೋಕದ ಇರ್ಬೋದು, ಬೇರೆ ಬೇರೆ ವಿಚಾರಗಳನ್ನ ಎತ್ಕೊಂಡು JDS ಅಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದೆ. ಆದರೆ ಕಳೆದ 2 ದಿನಗಳ ಹಿಂದೆ ಮುಖಪುಟಗಳಲ್ಲಿ ಜಾಹೀರಾತನ್ನು ಕೊಟ್ಟು ನಾವೇ ಇದನ್ನು ಮಾಡಿದ್ದೀವಿ ಅಂತ ಯಾರು ಇವತ್ತು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ BJP ಕಾರ್ಯಕರ್ತರು ಹಾಕಿರುವಂಥದ್ದು. ಅವ್ರು ಏನಾದರೂ ಹೇಳ್ಕೊಳ್ಳಿ, ಬಿ ಜೆ ಪಿಯವರ ನಡವಳಿಕೆ ಅವ್ರ ಜಾಹೀರಾತಿಗಷ್ಟೇ ಸೀಮಿತ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳ್ತಾರಲ್ಲ, ಆ ರೀತಿ BJP ಕಾರ್ಯಕ್ರಮ. ಅದರಿಂದ BJPಯ ಅವರ ಅಡ್ವರ್ಟೈಸ್ಮೆಂಟ್ಗಳು, ಜಾಹೀರಾತುಗಳು, ಅವರ ಪ್ರಚಾರ ಭರಾಟೆ ಇದ್ಯಾವುದಕ್ಕೂ ಯಾರು ಜನ ತಲೆ ಕೆಡಿಸ್ಕೊಳ್ಳಲ್ಲ. 2 ದಿವಸ ಖುಷಿಗೆ ಹೇಳ್ಕೋಬೋದು ಅವರು. ಆದರೆ ಅಂತಿಮವಾಗಿ ಜನತೆ ನಿರ್ಣಯ, ಜನತೆ ಮೇಲೆ ಇರ್ತಕ್ಕಂಥ ಹೊರೆ, ಜನತೆ ಇದನ್ನೆಲ್ಲ ತೀರಿಸಬೇಕಾಗಿದೆ. 10,000 ಕೋಟಿ ಏನು BJP ಸರ್ಕಾರ ಕೊಟ್ಟಿದ್ದಾರೆ. ಇದಕ್ಕೆ 10,000 ಕೋಟಿ ಜನಗಳ ದುಡ್ಡನ್ನು ಕಲೆಕ್ಟ್ ಮಾಡಿ ಏನು ಕೆಲಸ ಆಗಿದೆ ಆ ದುಡ್ಡನ್ನು ಕಾಂಟ್ರಾಕ್ಟ್ರಿಗೆ ಕೊಡಬೇಕು. ಪ್ರತಿ ವರ್ಷ ಇಂತಿಷ್ಟು ಅಂತ ಕೊಡೋದಕ್ಕೆ ಅಗ್ರಿಮೆಂಟ್ ಆಗಿರೋದು. ಕೇಂದ್ರ ಸರ್ಕಾರದಿಂದ ಕೊಡಲ್ಲ. ಈಗೇನು ಪ್ರತಿದಿನ ಟೋಲ್ ಕಲೆಕ್ಟ್ ಮಾಡ್ತಾರಲ್ಲ, ಕಲೆಕ್ಷನ್ ದುಡ್ಡನ್ನು ವರ್ಷಕ್ಕೆ ಒಂದಿಷ್ಟು ಅಂತ ಕೊಡ್ತಾರೆ. ಇನ್ನುಳಿದ ದುಡ್ಡು NHAI ಇಟ್ಕೋತಾರೆ. ಸರ್, KP ರಾಜು ಅವರು ಈ ಬಾರಿ ಆನೇಕಲ್ ತಾಲೂಕಲ್ಲಿ ಈಗ ನೋಡ್ತಾ ಇದ್ದಾರೆ, ಹಲವಾರು ದಿನಗಳಿಂದ ಆನೇಕಲ್ಲಲ್ಲಿ ಮೊದಲು BJP ಭದ್ರಕೋಟೆ ಹೇಳಿದ್ರು, ಆಮೇಲೆ ಕಾಂಗ್ರೆಸ್ ಅವರು ಇದನ್ನು ವಶಪಡಿಸ್ಕೊಡ್ತಾರೆ. ಈ ಬಾರಿ ಒಂದು ರೀತಿ ಅಲೆ ನೋಡಿದ್ರೆ ತಾವು ಇನ್ನು ಮತ್ತೆ 2 ರಾಷ್ಟ್ರೀಯ ಪಕ್ಷಗಳು ಇಲ್ಲಿಯವರೆಗೆ ಆನೇಕಲ್ನಲ್ಲಿ ರಾಜಕಾರಣ ಏನಿತ್ತು, ಈ ಬಾರಿ ಎಲ್ಲ ಪಕ್ಷಗಳು ಒಳಗೊಂಡಂತೆ ರಾಜು ಅವ್ರ ಪರವಾದಂಥ ಒಂದು ಅನುಕಂಪವೂ ಇದೆ, ಅಲೆನೂ ಇದೆ. ಅದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಶ್ರಮ, ಆ ಶ್ರಮದ ಪ್ರತಿಫಲ, ರಾಜು ಅವರ ದುಡಿಮೆ ಇದೆಲ್ಲ ಇವತ್ತು ಕ್ರೋಢೀಕರಿಸಿ ಮುಂದಿನ ಚುನಾವಣೆ ಈ ಭಾಗದಲ್ಲಿ ಪಕ್ಷಭೇದ ಮರೆತು ಎಲ್ಲರೂ ಸಹ ರಾಜು ಅವರ ಆಯ್ಕೆಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಆನೇಕಲ್ಲಲ್ಲಿ ರಾಗಿಯ ಕಣಜ ಅಂತ ಹೇಳ್ತಾರೆ. ಈ ಭಾಗದಲ್ಲಿ ತಾವು ಬಂದಾಗ ರಾಗಿಯಿಂದನೇ ಹಾರ ಮಾಡಿ ಹಾಕಿದ್ರು, ತಮಗೆ ಸ್ವಾಗತ ಕೋರಿದ್ರು ಜನ ಎಲ್ಲ ಸೇರಿ. ಹೌದು, ಈ ಭಾಗದಲ್ಲಿ ಇನ್ನು ಇವತ್ತು ಕೈಗಾರಿಕೆಗಳು ದೊಡ್ಡ ಮಟ್ಟದಲ್ಲಿ ಬೆಳೆದುಬಿಟ್ಟಿದೆ. ಹಲವಾರು ರೈತರ ಭೂಮಿಗಳು ಇವತ್ತು ಕೈಗಾರಿಕಾ ಅಭಿವೃದ್ಧಿಗಳು ಮತ್ತಿನ್ನು ಮನೆಗಳು ಕಟ್ತಕ್ಕಂಥದ್ದಕ್ಕೆ ಕನ್ವರ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಇರ್ತಕ್ಕಂಥದ್ರಲ್ಲಿ ನಮ್ಮ ರಾಗಿ ಬೆಳೆ ಬೆಳೀತಕ್ಕಂಥದ್ದೇನಿದೆ, ಇವತ್ತು ಆ ರಾಗಿಯ ಕಣಜ ಉಳ್ಕೊಳ್ಳಿಕ್ಕೆ ನಮ್ಮ ಪಕ್ಷ ರೈತ ಬಂಧು ಹೆಸರಿನಲ್ಲಿ ರಾಗಿ ಬೆಳೆ ಬೆಳೀತಕ್ಕಂಥವರಿಗೆ ಪ್ರತಿ ವರ್ಷ ಬಿತ್ತನೆ ಬೀಜ ಖರೀದಿಗೆ, ಗೊಬ್ಬರ ಖರೀದಿಗೆ 10,000 ರೂಪಾಯಿಗಳನ್ನು ಎಕರೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ತರ್ತಾ ಇದ್ದೇವೆ. ಇದಕ್ಕೆಲ್ಲ ಎನ್ಕರೇಜ್ಮೆಂಟ್ ರೈತರು ಕೊಟ್ಟಿದ್ದಾಗಂತ. ಸರ್, JDS ಭದ್ರಕೋಟೆಗೆ ಮೋದಿ ಅವರು ಬಂದಿದ್ದಾರೆ ಇವತ್ತು ಮಂಡ್ಯಕ್ಕೆ. ಮೋದಿಯವರು ಬಂದರು ಹೋದರು ಅಷ್ಟೇ. ಇಲ್ಲಿ ಈ ಬಾರಿ ಮೋದಿಯವರ ಮೋಡಿ ಆಗಲ್ಲ. ಯಾಕೆಂದರೆ ಸಂಪೂರ್ಣವಾಗಿ ರಾಜ್ಯ ಲೂಟಿ ಏನಾಗಿದೆ, ಆ ಲೂಟಿಗೆ ಅವರು ಕುಮ್ಮ ಕೊಟ್ಕೊಂಡಿದ್ದಾರೆ. ಇಲ್ಲಿ ನೈತಿಕತೆ ಇಲ್ಲ ಇವತ್ತು ಚರ್ಚೆ ಮಾಡಲಿಕ್ಕೆ, ಮತ ಕೊಡಿ ಅಂತ ಕೇಳಲಿಕ್ಕೆ. ಅದರಿಂದ ಮೋದಿಯವರು ಬಂದಾಗಲಿ ಇನ್ಯಾರೋ ಬಂದು BJP ಪರವಾಗಿ ಮೋಡಿ ಮಾಡ್ತೀವಿ ಅಂತಕ್ಕಂಥದ್ದು ಸಾಧ್ಯ ಆಗಲ್ಲ. ಈ ಬಾರಿ ಸುಮಲತಾ ಅವರು ಬೆಲ್ಲ ಕೊಟ್ಟು, ಮಂಡ್ಯದ ಬೆಲ್ಲವನ್ನು ಕೊಟ್ಟು ಮೋದಿ ಅವರನ್ನ ಸ್ವಾಗತ ಕೊಟ್ಟಿದ್ದಾರೆ. ನಮ್ಮ ಸಂಸ್ಕೃತಿ ತೋರಿಸಿದ್ದಾರೆ, ಉಡುಗೊರೆ ಕೊಟ್ಟು. ನಮ್ಮ ನಾಡಿನ ಜನತೆಯ ಸಂಸ್ಕೃತಿ, ಯಾರಾದರೂ ಬಂದಾಗ ಅತಿಥಿಗಳು ಅವರಿಗೆ ಔದಾರ್ಯಪೂರ್ವಕವಾಗಿ ನಾವು ಅವ್ರನ್ನ ನಾವು ಏನಂತೀವಿ ಸ್ವಾಗತ ಕೋರೋದು, ಅವ್ರಿಗೆ ಅಭಿನಂದಿಸ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ತೋರಿಸಿ.
ಸೂರ್ಯ ಚಂದ್ರ ಬಂದಂತೆ ಭೂಮಿಗೆ ಬೆಳಕು ತಂದಂತೆ ನಮಗಾಗಿ ಇಲ್ಲಿ ಬಂದ 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 ತಂಗಾಳಿ ಬೀಸಿ ಬಂದಂತೆ ಧ್ರುವತಾರೆಯೊಂದು ನಿಂದಂತೆ ನಮಗಾಗಿ ಇಲ್ಲಿ ಬಂದ 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 ಕುಮಾರಣ್ಣ ಬಂದು ನಿಂತಾರೋ ಕುಮಾರಣ್ಣ ಬಂದು ನಿಂತಾರೋ ಆರತಿಯ ಬೆಳಗು ಬಾ ಜಗ್ಗಿ ಬಾ ಆರಾಮ ಹಾಕೋಣ ಬಾ ಜೆಡಿಎಸ್ ಬಾವುಟವ ಹಾರಿಸೋಣ ಬಾ ಜೆಡಿಎಸ್ ಗೆಲ್ಲಿಸೋಣ ಬಾ 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 ಕುಮಾರಣ್ಣ 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 ಕುಮಾರಣ್ಣ. ಹಿಂದೆ ರಾಜ್ಯದ ಚುಕ್ಕಾಣಿ ಹಿಡಿದು ಮುಖ್ಯಮಂತ್ರಿಯಾದಾಗ ದೀನರ, ದಲಿತರ, ಬಡವರ, ಶೋಷಿತರ ಪರವಾಗಿ ಯೋಜನೆಗಳನ್ನು ತಂದವರು ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು. ಹಿಂದುಳಿದ ವರ್ಗಗಳ ನಮ್ಮ ನೇತಾರ ನೇತಾರ ಮಾರಣ್ಣನ ಬಲ್ಲೋರೆಲ್ಲ ಅಂತರ ಜಯಕಾರ ಜಯಕಾರ ಸಿಎಂ ಆದಾಗ ನೀಡಿದ ಆಡಳಿತ ಇನ್ನು ಕೂಡ ನೆನಪಿದೆ ಎಲ್ಲ ರೈತ ಕಾರ್ಮಿಕ ಬಡವ ಬಲ್ಲಿದ ಯಾರು ಕೂಡ ಮರೆಯುವುದಿಲ್ಲ ಮೆಚ್ಚಿದ ಮೆಚ್ಚಿದ, ಜನ ಮೆಚ್ಚಿದ ಜಗ ಮೆಚ್ಚಿದ, ಜನ ಮೆಚ್ಚಿದ ಜನ ಮೆಚ್ಚಿದ ಶ್ರೀ ಕುಮಾರಣ್ಣ ನ್ಯಾಯಕ್ಕೆ ತಲೆಬಾಗಿದ ಕುಮಾರಣ್ಣ ಬಂದು ನಿಂತಾರೋ. ನಾನು ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಪ್ರಜೆಗಳದೇ ಅಧಿಕಾರ ಮಾತೆಂದರೆ ವೇದ ದೂರಿದ್ದಲ್ಲಿ ದೋರೆ ನೀಡುತ್ತಲೇ ಆಸರೆ ಅದೇವರ ಸಿದ್ಧಾಂತವೇ ಜಾತಿಗೆ
ಯುಗಕ್ಕೆ ಯುಗಕ್ಕೆ ಯುವಕರಣ ನಮ್ಮೆಲ್ಲರಿಗೂ ಅಣ್ಣ ಕುಮಾರಣ್ಣ 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 ಕುಮಾರಣ್ಣ. ಕಷ್ಟರ ತುಳಿಯುವ ಅಧಿಕಾರಿ, ಜನಗಳ ಕಷ್ಟಕ್ಕೆ ಉಪಕಾರಿ, ಯುವ ಶಕ್ತಿಗೆ ಯುವ ಸಹಕಾರಿ, ದುಷ್ಟರ ಅಡಗಿಸೋ ಹೆಮ್ಮಾರಿ. ಜಾತ್ಯತೀತ ಜಲಕಟ್ಟಿ, ನೀತಿಯ ಸಾರಿದ ಈ ಜಟ್ಟಿ, ಅಭಿಮಾನಿಗಳು ಬಲಜಾತಿ, ಜನಗಳ ಪ್ರೀತಿಯೇ ಯುವರಾತ್ರಿ. ಜನಗಳ ಮನಗೆದ್ದ ನಾಯಕ, ನಾಡ ಕಾಯೋ ಸೈನಿಕ, ನಿಷ್ಠೆಯ ಪಾಲಿಸು ಪಾಲಕ, ಬದಲಾಗಿಸಿ ಬಣ್ಣ. ಆಗಮಿಸಿದ್ದಾರೆ. ತಾವೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಶ್ರೀ ಮಾಜಿ ಕುಮಾರಸ್ವಾಮಿ ಸರ್ ಅವರನ್ನ ಆಗಮಿಸಬೇಕೆಂದು ತಮ್ಮಲ್ಲಿ ಸವಿನಯ ಮನವಿ. We are much obliged to invite our Chief Guest, Shri H.D. Kumaraswamy, our ex-Chief Minister of Karnataka. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಸರ್ ಅವರು ಫೋನ್ ಟೆಕ್ ನ ಉದ್ಘಾಟನೆ ಮಾಡಲಿದ್ದಾರೆ. ಕುಮಾರಸ್ವಾಮಿ ಸರ್ ಅವರು ತಮ್ಮ ಅಮೃತ ಹಸ್ತದಿಂದ ಫೋನ್ ಟೆಕ್ ನ ಉದ್ಘಾಟನೆ ಮಾಡಲಿದ್ದಾರೆ. ತಾವೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಕುಮಾರಸ್ವಾಮಿ ಸರ್ ಅವರಿಗೆ ಸಾಥನ್ನ ಕೊಡಬೇಕೆಂದು ತಮ್ಮಲ್ಲಿ ಸವಿನಯ ಮನವಿ. ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಸರ್ ಅವರು ಫೋನ್ ಟೆಕ್ ನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಮ್ಮೆಲ್ಲರ ಅತ್ಯದ್ಭುತ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದಯವಿಟ್ಟು ರಸ್ತೆಯಲ್ಲಿ ಎಲ್ಲರೂ ದಯಮಾಡಿ ಗಾಡಿಗಳನ್ನು ಪಕ್ಕಕ್ಕೆ ಹಾಕಬೇಕೆಂದು ತಮ್ಮಲ್ಲಿ ಸವಿನಯ ಮನವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜೆಡಿಎಸ್ ಎಲ್ಲ ಪದಾಧಿಕಾರಿಗಳು ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತೆರಳಿದ್ದಾರೆ. ಅದೇ ರೀತಿಯಾಗಿ ಅವರ ಜೊತೆ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಗಟ್ಟಿಗೆರೆ ಮಂಜುಳಾ ಸರ್ ಅವರಿಗೂ ಸಹ ತುಂಬ ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಸರ್ ಅವರು ಫೋನ್ ಟೆಕ್ ನ ಉದ್ಘಾಟನೆ ಮಾಡಿ ತೆರಳಿದ್ದಾರೆ. ತಮಗೆ ಫೋನ್ ಟೆಕ್ ನ ಎಲ್ಲ ಪದಾಧಿಕಾರಿಗಳು
ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ನಮ್ಮ ರಾಜ್ಯವರಿಗೆ ಮತಯಾಚನೆ ಮಾಡಲು ನಮ್ಮ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಿಂದ ಆಡಳಿತ ಎಲ್ಲ ವರ್ಗದ
ಪ್ರಗತಿಯ ಮಂತ್ರವನೇ ಜಪಿಸುವ ಗುರಿಕಾರ, ಜನಪರವೇ ಅಧಿಕಾರ ಸರ್ಕಾರ. ಮಣ್ಣಿನ ಮಗನನ್ನು ಮೆಚ್ಚಿದೆ ಕರುನಾಡು, ಆರತಿಯ ಬೆಳಗಿಸಿ ಅವಕಾಶವ ನೀಡಿ ಹರಸಲು ಬನ್ನಿರಿ, ಆರತಿಯ ಬೆಳಗಿಸಿ. ಮನೆಗೆ ಸರ್ಕಾರ, ಪ್ರಜೆಗಳದೇ ಅಧಿಕಾರ, ಮಾತೆಂದರೆ ವೇದಾಂತವೇ. ದೂರಿದ್ದಲ್ಲಿಗೆ ದೋರೆ ನೀಡುತ್ತಲೇ ಆಸರೆ, ಅದೈವರ ಸಿದ್ಧಾಂತವೇ. ಜಾತಿಯ ಧರ್ಮವ ಮೀರಿ ನಿಂತಿಹನು ಶಾಂತಿಯ ಸಾರಿ, ಮಾದರಿಯಾಗಿ ನಮ್ಮ ನಾಡು ನುಡಿಗೆ. ರೈತಾಪಿ ವರ್ಗದ ದನಿಯ ಕೇಳೋಕೆ ಬಂದನಿ ದೊರೆಯ, ಸ್ವಾಗತಿಸಿ ನೀವು ನೀಡುತ್ತಾ ಸಿಹಿಯ. 6.5 ಕೋಟಿ ಪ್ರೀತಿಯೇ ಸಾಟಿ, ಜನನಾಯಕನ ನಡೆಗೆ. ಕರುನಾಡಿನ ಕೀರ್ತಿ ಹಬ್ಬಲಿ ರೀತಿ, ದೇಶವು ಅಭಿವೃದ್ಧಿಯ ಕಡೆಗೆ. ಜನಬಲದ ಸರದಾರ, ಮನಸೆಳೆವ ಸುಕುಮಾರ, ಭರವಸೆಯ ಬೆಳಕೆ ಈ ಹರಿಕಾರ. ಪ್ರಗತಿಯ ಮಂತ್ರವನೇ ಜಪಿಸುವ ಗುರಿಕಾರ, ಜನಪರವೇ ಅಧಿಕಾರ ಸರ್ಕಾರ. ಮಣ್ಣಿನ ಮಗನನ್ನು ಮೆಚ್ಚಿದೆ ಕರುನಾಡು, ಆರತಿಯ ಬೆಳಗಿಸಿ ಅವಕಾಶವ ನೀಡಿ ಹರಸಲು ಬನ್ನಿರಿ, ಆರತಿಯ ಬೆಳಗಿಸಿ. ಅಂಧರ ಪಾಲಿಗೆ ಬೆಳಕಾಗಿ ಬಾ, ಎಳವರ ಪಾಲಿನ ನಲಿವಾಗಿ ಬಾ. ಫೀನಿಕ್ಸಿನಂತೆ ನೀ ಎದ್ದು ಬಾ, ವೃದ್ಧರ ಪಾಲಿಗೆ ದೇವರಾಗಿ ಬಾ. ಅಣ್ಣ 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 ಕುಮಾರಣ್ಣ, ಮತ್ತೊಮ್ಮೆ ಸಿಎಂ ಆಗ್ಬೇಕಣ್ಣ. ಅಣ್ಣ 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 ಕುಮಾರಣ್ಣ, ನೀನಿಲ್ದೆ ರಾಜ್ಯ ಬರಿದಾಯ್ತಣ್ಣ. ಅಣ್ಣ 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 ಕುಮಾರಣ್ಣ, ನಿನ್ನಿಲ್ದೆ ರಾಜ್ಯ ಸುಖವಣ್ಣ. ಅಣ್ಣ 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 ಕುಮಾರಣ್ಣ, ರಾಜ್ಯಕ್ಕೆ ನಿನ್ನಂತ ಬೇಕೈತಣ್ಣ.
ನೀನೇನೆ ಬೇಕು ಈ ನಾಡಿಗೆ, ಕಾಯ್ತಾ ಇರೋ ಈ ಜನಸೇವೆಗೆ. ನೀನೇನೆ ಬೇಕು ಈ ನಾಡಿಗೆ, ಕಾಯ್ತಾ ಇರೋ ಈ ಜನಸೇವೆಗೆ. ಅಣ್ಣ 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 ಕುಮಾರಣ್ಣ, ಮತ್ತೊಮ್ಮೆ ಸಿಎಂ ಆಗ್ಬೇಕಣ್ಣ. ಅಣ್ಣ 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 ಕುಮಾರಣ್ಣ, ನೀನಿಲ್ದೆ ರಾಜ್ಯ ಬರಿದಾಯ್ತಣ್ಣ. ಗಾಂಧೀಜಿ ಕಂಡಂತ ಕನಸೊಂದು ಗ್ರಾಮ ವಾಸ್ತವ್ಯ ನೀ ಮಾಡಿದೆ. ಗ್ರಾಮಗಳ ನೋವನ್ನು ನೀ ಅರಿತು ಸ್ಥಳದಲ್ಲೇ ಪರಿಹಾರ ನೀ ಮಾಡಿದೆ. ಜನತಾ ದರ್ಶನ ನೀ ಮಾಡಿದೆ, ವಿಶ್ವಕ್ಕೆ ಮಾದರಿ ನೀ ಎನಿಸಿದೆ. ಜನತಾ ದರ್ಶನ ನೀ ಮಾಡಿದೆ, ವಿಶ್ವಕ್ಕೆ ಮಾದರಿ ನೀ ಎನಿಸಿದೆ. ಕೋರಿಕೆ ಹಿಡಿದು ನಿಂತೋರಿಗೆ ನಿಂತಲ್ಲೇ ಕಣ್ಣೀರ ನೀ ಒರೆಸಿದೆ. ಎಲ್ಲಾರು ಮೆಚ್ಚುವ ಜನನಾಯಕ, ಹಗಲಿರುಳು ಶ್ರಮಿಸುವ ಜನಸೇವಕ. ಎಲ್ಲಾರು ಮೆಚ್ಚುವ ಜನನಾಯಕ, ಹಗಲಿರುಳು ಶ್ರಮಿಸುವ ಜನಸೇವಕ. ಅಣ್ಣ 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 ಕುಮಾರಣ್ಣ, ಮತ್ತೊಮ್ಮೆ ಸಿಎಂ ಆಗ್ಬೇಕಣ್ಣ. ಅಣ್ಣ 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 ಕುಮಾರಣ್ಣ, ರಾಜ್ಯಕ್ಕೆ ನಿನ್ನಂತವ್ರು ಬೇಕೈತಣ್ಣ. ಡೋಂಗಿ ರಾಜಕೀಯ ನೀ ಮಾಡಲ್ಲ, ಸುಳ್ಳು ಆಶ್ವಾಸನೆ ಕೊಡೋದಿಲ್ಲ. ಭ್ರಷ್ಟಾಚಾರ ನೀ ಮಾಡಿಲ್ಲ, ಮಾಡೋರ್ನ ಕಂಡು ಸುಮ್ಮನಿರೋಲ್ಲ. ಸುಳ್ಳು ಆಪಾದನೆ ನೀ ಮಾಡಲ್ಲ, ಸಾಕ್ಷಿ ಇಲ್ದೆ ಮಾತಾಡಲ್ಲ. ಸುಳ್ಳು ಆಪಾದನೆ ನೀ ಮಾಡಲ್ಲ, ಸಾಕ್ಷಿ ಇಲ್ದೆ ಮಾತಾಡಲ್ಲ. ಮರುಳು ಮಾಡೋದು ನಿಂಗೊತ್ತಿಲ್ಲ, ಹೇಳಿದ್ದ ಮಾಡೋದ ನೀ ಮರೆಯಲ್ಲ. ಅವರಿವರ ಕಾಲ ಎಲ್ಲ ಆತ್ಮೀಯ ಬಂಧುಗಳಿಗೆ ಪುನಃ ನಾನು ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ಇವತ್ತು ಪಂಚರತ್ನ ಅಂತಕ್ಕಂಥ 5 ಯೋಜನೆಗಳು ಈ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ 75 ವರ್ಷಗಳಾದರೂ ಬಡತನವನ್ನು ಕಾಡ್ತಾ ಇದ್ದೇವೆ. ಯುವಕರಿಗೆ ನಿರುದ್ಯೋಗದ ಸಮಸ್ಯೆ, ಕಾರ್ಮಿಕರಿಗೆ ಮನೆಗಳಿಲ್ಲ ಅಂತಕ್ಕಂಥದ್ದು, ರೈತರ ಬದುಕು ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿದೆ. ಇವೆಲ್ಲವನ್ನೇ ನೋಡ್ತಾ ಇದ್ದೀರಿ. ಇದಕ್ಕೆ ಪರಿಹಾರ ಪಂಚರತ್ನ ಯೋಜನೆಗಳು. ಅದರಿಂದ ಇವತ್ತು ನಿಮ್ಮ ಆಶೀರ್ವಾದವನ್ನು ಒಂದು ಅವಧಿಗೆ ಜನತಾದಳದ ಸರ್ಕಾರ 5 ವರ್ಷದ ಆಡಳಿತವನ್ನು ನಡೆದರೆ ಈ ನಾಡಿನ ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕತಕ್ಕಂಥ ಸ್ವಾಭಿಮಾನದ ಬದುಕನ್ನು ಇವತ್ತು ತರತಕ್ಕಂಥ ನಿಟ್ಟಿನಲ್ಲಿ 5 ವರ್ಷದ ಸರ್ಕಾರದಲ್ಲಿ ಸುಮಾರು 2.5 ಲಕ್ಷ ಕೋಟಿ ವೆಚ್ಚದ ಯೋಜನೆಗಳಿಗೆ ಜಾರಿಗೆ ತರಬೇಕು ಅಂತಕ್ಕಂಥದ್ರ ಮುಖಾಂತರ ಪ್ರತಿ ಕುಟುಂಬಗಳ ನೆಮ್ಮದಿಯ ಬದುಕನ್ನು ಇವತ್ತು ನಾವು ನೋಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭ ಹೆಸರು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಿ. ಹೂವು ಹಾಕ್ಬೇಡ ಸಾಗರ ಮೇಲೆ, ಹೂವು ಹಾಕ್ಬೇಡ, ಹೂವು ಹಾಕ್ಬೇಡ, ಸಾಗರ ಮೇಲೆ ಹಾಕ್ಬೇಡ.
ಡಾಕ್ಟರ್ ಬಂದ್ರಪ್ಪ ಡಾಕ್ಟ್ರು ಹೌದಾ ಸೈಡ್ ಸೈಡು ಗೀತಾ ಏನು ಹಲೋ ಮಹೇಶು ಸ್ವಲ್ಪ ಸೈನ್ ಮಾಡಿ ಮಹೇಶು ಮದುವೆ ಚಾಪಡಿ ಆನೇಕಲ್ ನಮ್ಮ ಪಕ್ಷದ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನ ಈ ರಾಜ್ಯದ ಜನತೆಗೆ ತಮ್ಮಗಳ ಆಶೀರ್ವಾದದೊಂದಿಗೆ ಜಾರಿಗೆ ತರುವ ಮುಖಾಂತರ ಈ ರಾಜ್ಯದಲ್ಲಿ ಪ್ರತಿ ಬಡ ಕುಟುಂಬಗಳ ಬದುಕಿಗೆ ಒಂದು ಹೊಸ ಭವಿಷ್ಯಕ್ಕೆ ನಾಂದಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು 2.5 ಲಕ್ಷ ಕೋಟಿ ವೆಚ್ಚದ ಯೋಜನೆಗಳನ್ನ ಈ 5 ಕಾರ್ಯಕ್ರಮಗಳಿಗೆ ಬಂಡವಾಳವನ್ನು ಹಾಕಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳು. ಈ ಯೋಜನೆಗಳನ್ನು ನಾನು ತರಬೇಕಾದ್ರೆ ಪ್ರತಿದಿನ ನನ್ನ ಮನೆಗೆ ಬರ್ತಕ್ಕಂಥ ಬಡ ತಾಯಂದ್ರ ಆ ನೋವುಗಳನ್ನು ಗಮನಿಸಿ, ರೈತರ ಸಮಸ್ಯೆಗಳು, ಯುವಕರ ಹಲವಾರು ರೀತಿಯ ಒಂದು ನಿರುದ್ಯೋಗದ ಸಮಸ್ಯೆಗಳನ್ನು ಗಮನಿಸಿ ಈ 5 ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ಜಾರಿಗೆ ತರಬೇಕು ಅಂತ ಏನು ಹೊರಟಿದ್ದೇನೆ. ಒಂದು ಅವಕಾಶ 5 ವರ್ಷದ ಆಡಳಿತವನ್ನು JDSಗೆ ತಾವು ನೀಡಬೇಕು ಅಂತಕ್ಕಂಥ ಮನವಿ ಒಂದು ಕಡೆ. ಅದರ ಜೊತೆಗೆ ಯಾವುದು ಆಗ್ರಿಗೋಲ್ಡ್ನ ಸಂಸ್ಥೆಯವರು ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರ 1ರಲ್ಲಿ ಸುಮಾರು 10,000 ಕುಟುಂಬಗಳಿಗೆ ಇವತ್ತು ಏನು ಒಂದು ಹಣವನ್ನು ಒಂದು ದ್ರೋಹ ಮಾಡಿದ್ದಾರೆ. 10,000 ಕುಟುಂಬಗಳು ಇವತ್ತು ಈ ಒಂದು ಸಂಸ್ಥೆಯನ್ನು ನಂಬಿ
ಈ ಸಮಷ್ಟಿಯನ್ನು ನಂಬಿ ಇವತ್ತೇನು ತಾವು ಸಂಕಷ್ಟಕ್ಕೊಳಗಾಗಿದ್ದೀರಿ. ಒಂದು ಮಾತು ಕೊಡ್ತೀನಿ, ಇಲ್ಲಿ ರಾಮನ ಹೆಸರು ಬರೆದಿದ್ದೀರಿ. ರಾಮನ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ, ಆಂಜನೇಯ ಸ್ವಾಮಿ ದೇವಸ್ಥಾನ, ದೇವರ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ. ನೀವು ನನಗೆ ಒಂದು ಮಾತು ಹೇಳಿದ್ದೀರಿ, ಈ ಆಗ್ರಿಗೋಲ್ಡ್ನಲ್ಲಿ ಅನ್ಯಾಯಕ್ಕೊಳಗಿರ್ತಕ್ಕಂಥ ಈ 10,000 ಕುಟುಂಬಗಳಿಗೆ ನೀವು ಇವತ್ತು ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದಕ್ಕೆ ತಾವು ಒಪ್ಪಿಗೆ ಕೊಡೋದಾದರೆ ರಾಜು ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳಿದ್ದೀರಿ. ನಾನು ಇಲ್ಲೇ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮ 10,000 ಕುಟುಂಬಗಳು ಯಾವ ಒಂದು ಸಂಕಷ್ಟಕ್ಕೆ ಒಳಗಾಗಿದ್ದೀರಿ ಅದನ್ನ 3 ತಿಂಗಳು ಟೈಮ್ ಕೊಡಿ. ನನಗೆ ಚುನಾವಣೆ ಆದ 3 ತಿಂಗಳು ಅವಕಾಶ ಕೊಡಿ. ಈ ಬಾರಿ ದೇವರ ಆಶೀರ್ವಾದದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ನಾಡಿನ ಜನತೆ ತರ್ತಾ ಇದ್ದಾರೆ. ನಾನು ಇಡೀ ರಾಜ್ಯದಲ್ಲಿ ಈಗಾಗಲೇ ಏಕಾಂಗಿ ಪ್ರವಾಸ ಏನು ಮಾಡಿದ್ದೇನೆ. ಜನತೆ ಎಲ್ಲೋದ್ರೂ ಅವರ ನೋವುಗಳಿಗೆ ಈ ಬಾರಿ ನನಗೆ ಆಶೀರ್ವಾದ ಮಾಡ್ತೀವಪ್ಪ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ. ರಾಜು ಅವರನ್ನ ನೀವು ಆಯ್ಕೆ ಮಾಡಿದ 3 ತಿಂಗಳಲ್ಲಿ ನಿಮ್ಮ ಈ ಒಂದು 10,000 ಕುಟುಂಬಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ, ಹಣದ ನಷ್ಟ ಏನಿದೆ ಅದೆಲ್ಲವನ್ನ ತಂದುಕೊಡ್ತಕ್ಕಂಥದ್ದು ವಾಪಸ್ ಕೊಡಿಸೋ ನನ್ನ ಜವಾಬ್ದಾರಿ. ನೀವು ರಾಜಣ್ಣನ ಆಶೀರ್ವಾದ ಮಾಡಿ ನನ್ನನ್ನ ನಿಮ್ಮ ಕುಟುಂಬದ ಒಬ್ಬ ಮಗನೋ ಅಣ್ಣೋ ಅಂತಕ್ಕಂಥ ಭಾವನೆಯಿಂದ ಆಶೀರ್ವಾದ ಮಾಡಿ ನಿಮ್ಮ ಕಷ್ಟ ಬಗೆಹರಿಸ್ಕೊಡೋದು ನನ್ನ ಜವಾಬ್ದಾರಿ. ದಯವಿಟ್ಟು ಬೇಡ, ಅರ್ಥ ಮಾಡ್ಕೊಳ್ಳಿ. ಅಲ್ಲ ಗಾಡಿ ಕರ್ಕೊಂಬಿಡಿ, ಇಲ್ಲಿಗೆ ಚುನಾವಣೆಯಲ್ಲಿ ಮತಯಾಚನೆ ಮಾಡುವುದು ನಿಮ್ಮ ಮನೆ ಬಾಗಿಲಿಗೆ. ಅಣ್ಣ ನಿಮ್ಮ ನೋಡಿ ನಮ್ಮ ಸರ್ಕಾರ ದಯವಿಟ್ಟು ವಿಧಾನಸಭಾ ಕ್ಷೇತ್ರದ ಈ ನಾಡಿನ ಧೀಮಂತ ನಾಯಕ, ರೈತ ನಾಯಕ ಹಾಗೂ ನಾಡಿನ ಈ ಒಂದು ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕಿನ 20ನೇ ದಿನದ ರಾಜ್ಯದಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿಕೊಳ್ಳಬೇಕೆಂಬುದರ ಬಗ್ಗೆ
ನಮ್ಮಿರುವ ನಮ್ಮ ನಿಮ್ಮೆಲ್ಲರ ಈ ತಾಲೂಕಿನ ಮಣ್ಣಿನ ಮಗ, ಈ ತಾಲೂಕಿನ ಮನೆ ಮಗ KP ರಾಜೂರವರನ್ನು ಬೆಂಬಲಿಸಿ KP ರಾಜೂರವರನ್ನು ಆಶೀರ್ವದಿಸಲು ಕೋರಿ ನಮ್ಮ ಈ ತಾಲೂಕಿನಲ್ಲಿರುವಂಥ ಎಲ್ಲ ಸಾರ್ವಜನಿಕರಲ್ಲಿ, ಮತಬಾಂಧವರಲ್ಲಿ, ಮಹಿಳೆಯರಲ್ಲಿ ಹಾಗೂ ಈ ತಾಲೂಕಿನ ಸಮಸ್ಯೆಗಳನ್ನು ಸವಿವರವಾಗಿ ಅವರು ಆಲಿಸುವುದಕ್ಕೋಸ್ಕರ ಆನೇಕಲ್ ಟೌನಿನಲ್ಲಿರುವಂತಹ, ಆನೇಕಲ್ ನಗರದಲ್ಲಿರುವಂತಹ ಅತಿ ಕಷ್ಟಕರವಾದ ದಿನಗಳು ಏನಂತ ತಿಳಿದುಕೊಳ್ಳುವುದಕ್ಕೋಸ್ಕರ ಏನು ಈಗ ಆನೇಕಲ್ ಟೌನ್ನಲ್ಲಿ ಪ್ರತಿ 3 ದಿನಕ್ಕೊಂದು ಒಮ್ಮೆ ನೀರಿನ ಸೌಲಭ್ಯ ಉಂಟಾಗಿರುವುದರಿಂದ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಏನು ಆನೇಕಲ್ ಸೇರಿರುವ ಸಾವಿರಾರು ಜನಗಳನ್ನು ಉದ್ದೇಶಿಸಿ ಮಾತನಾಡಲು ನಮ್ಮ ನಿಮ್ಮೆಲ್ಲರ ಕಣ್ತುಂಬಿಕೊಂಡು ಮುಂದಿನ ದಿನಗಳಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ KP ರಾಜು ಅವರನ್ನು ಆಯ್ಕೆ ಮಾಡಿ ಕಳಿಸಿದಲ್ಲಿ ನಮ್ಮ ನಿಮ್ಮೆಲ್ಲರ ಅಣ್ಣ, ಪ್ರೀತಿಯ ಅಣ್ಣ ಕುಮಾರಣ್ಣನವರ ಕೈ ಬಲಪಡಿಸಿದ್ದು ಈ ಒಂದು ಎಲ್ಲ ಮುಂದೆ ಹೋಗ್ಬೇಕು. ಹಿಂದೆ ಹೋಗೋದಾದ್ರೆ ಮುಂದೆ ಎಲ್ಲ ಮುಂದೆ ತಗೊಳ್ಳಿ. ಯುವಕರ ಸೈನ್ಯಕ್ಕೆ ಯುವಕರ ಸೈನ್ಯಕ್ಕೆ
ಸಂವಿಧಾನವನ್ನು ಸೃಷ್ಟಿ ಮಾಡಿದಂತಹ ಸನ್ಮಾನ್ಯ ನಮ್ಮೆಲ್ಲರ ಈ ಸಂವಿಧಾನವನ್ನು ಸೃಷ್ಟಿ ಮಾಡಿದ ನಾವೆಲ್ಲರೂ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಬದುಕುವಂತೆ ಮಾಡಿದ ಅಂಬೇಡ್ಕರ್ ಅವರಿಗೆ ಇವತ್ತು ಒಂದು ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರ ಆನಂತರ ಈಗ ರಾಜ್ಯ ಕಂಡಂತ ಶ್ರೀಮಂತ ನಾಯಕರು ಮಾನ್ಯ ಸಿದ್ದರಾಮಯ್ಯನವರು ಆನೇಕಲ್ ಸರ್ಕಲ್ಗೆ ಆಗಮಿಸಿದ್ದಾರೆ. ಬಾಬಾ ಅಂಬೇಡ್ಕರ್ ಅವರ ಕೊರಳಿಗೆ ಪುಷ್ಪಮಾಲೆ ಹಾಕ್ತಾ ಈಗ ಅಣ್ಣವರು 2 ಮಾತುಗಳನ್ನ ಮಾತಾಡ್ತಾರೆ ಅಂತೇಳಿ ನಾನು ಹೇಳಬಲ್ಲೆ. ಆನೇಕಲ್ ಪಟ್ಟಣದ ಎಲ್ಲ ತಂದೆ ತಾಯಿಗಳು ಯುವಕ ಸ್ನೇಹಿತರಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಿ ತೋರಿಸ್ತಾ ಇದ್ದೇನೆ. ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ ಮೇಲೆ ನಮ್ಮ ದೇಶದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾನವನ ಅರ್ಪಿಸಲಿಕ್ಕೆ ಬರ್ತೀನಿ 5 ನಿಮಿಷ ಭಾಷಣ ಮಾಡಿ ಆಮೇಲೆ ಬರ್ತೀನಿ. ಇವತ್ತು ಆನೇಕಲ್ ಪಟ್ಟಣದಲ್ಲಿ ಪಂಚರತ್ನ ರಥಯಾತ್ರೆಯ ಅಂಗವಾಗಿ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆಗಬೇಕಾದಂತ ಈ ಒಂದು ರಥಯಾತ್ರೆ 4 ಗಂಟೆ ಸಮಯದವರೆಗೆ ಸ್ವಲ್ಪ ಬೇರೊಂದು ಕಾರ್ಯಕ್ರಮದಲ್ಲಿ ನಾನು ಅನಿವಾರ್ಯವಾಗಿ ಹೋಗಬೇಕಾದಂತ ಒಂದು ಸನ್ನಿವೇಶದಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸ್ವಲ್ಪ ತೊಂದರೆ ಕೊಟ್ಟಿದ್ದಾರೆ. ನಮ್ಮ ಆನೇಕಲ್ ಪಟ್ಟಣದ ಎಲ್ಲ ತಂದೆ ತಾಯಂದರಿಗೆ ಕಳಿಸಿದ್ದಾರೆ. ಅದಕ್ಕೆ ಪ್ರಥಮವಾಗಿ ತಮ್ಮೆಲ್ಲರಲ್ಲಿ ಕ್ಷಮೆ ಕೊಡಲಿಕ್ಕೆ ಬಯಸ್ತೇನೆ. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಆಡಳಿತದ ಬಗ್ಗೆ ಯಾವ ರೀತಿಯಲ್ಲಿ ನಮ್ಮ ಐನವರ ಹೇಳ್ತೀನಿ, ನಿಮ್ಮ ಆಶೀರ್ವಾದ ಇರುವುದು ನಮ್ಮ ಐನವರ ಆಶೀರ್ವಾದದಿಂದ ಜನತಾದಳ ಸರ್ಕಾರ, ರೈತರ ಸರ್ಕಾರ, ಬಡವರ ಸರ್ಕಾರ ನಮ್ಮ ಆಶೀರ್ವಾದ ಬರಲಿ ಅನ್ನೋದನ್ನು ನಾನು ಬಯಸ್ತಾ ಇದ್ದೇನೆ. ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಬಗ್ಗೆ 2 ರಾಷ್ಟ್ರೀಯ ಪಕ್ಷಗಳ ಒಂದು ವಿರೋಧಿ ಧೋರಣೆಗಳನ್ನು ತಾವು ಕಾಣ್ತಾ ಇದ್ದೀರಿ. ಇವತ್ತು ಬಿಜೆಪಿಯ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ಆದರೆ ನಮ್ಮ ನಾಡಿಗೆ ಬಂದಂತ ಹಲವಾರು ಸಮಸ್ಯೆಗಳಿಗೆ ಎಂದೂ ಸಹ ಪ್ರಾಮಾಣಿಕವಾಗಿ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕೇಂದ್ರದಿಂದ ಬಿಜೆಪಿ ಸರ್ಕಾರದಿಂದ ನಮಗೆ ನೆರವುಗಳು ದೊರಕಿಲ್ಲ. ನಮಗೆ ಇವತ್ತು ನಾನು ಬಿಜೆಪಿಯ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಿ ಸಮಯ ವ್ಯರ್ಥ ಮಾಡಲ್ಲ. ಕಾಂಗ್ರೆಸ್ನ ಅವರು ಇಲ್ಲಿಯವರೆಗೆ ನಡೆಸಿರ್ತಕ್ಕಂಥ ಹಲವಾರು ಜನವಿರೋಧಿ ನೀತಿಗಳ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ನನಗೆ ರಾಜಕೀಯವಾಗಿ 1997 ಅವತ್ತು ನಾನು ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಈ ಒಂದು ಆನೇಕಲ್ ವಿಧಾನಸಭಾ ಕ್ಷೇತ್ರ ಅವತ್ತಿನ ಕನಕಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂದಂಥದ್ದು. ಅವತ್ತಿನ ಸಂದರ್ಭದಲ್ಲಿ ಆನೇಕಲ್ನ ವಿಧಾನಸಭಾ ಕ್ಷೇತ್ರದ ಬಂಧುಗಳು 9,000 ಅತ್ಯಂತ ಹೆಚ್ಚಿನ ಮತವನ್ನ ನನಗೆ ಕೊಟ್ಟಂತದ್ದನ್ನ ಇವತ್ತೂ ಸಹ ನಾನು ಮರೆತಿಲ್ಲ. ನನಗೆ ರಾಜಕೀಯವಾಗಿ ಏನು ಒಂದು ಕನಕಪುರ ಲೋಕಸಭೆಯ ಜನತೆ ಆಶೀರ್ವಾದ ಮಾಡಿದ್ರೆ, ರಾಜಕೀಯವಾಗಿ ಜನ್ಮ ಕೊಟ್ಟರೆ ಆ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಅಂತಕ್ಕಂಥದ್ದು. ಅವತ್ತು ಲೋಕಸಭಾ ಸದಸ್ಯರಿಗೆ 1 ಕೋಟಿ ರೂಪಾಯಿ ಹಣವನ್ನ ಪ್ರತಿ ವರ್ಷ ಕೊಡ್ತಾ ಇದ್ರು. ಲೋಕಸಭಾ ಸಂಸತ್ ಸದಸ್ಯರ ನಿಧಿಯನ್ನ 1 ಕೋಟಿ ಹಣ ಕೊಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವತ್ತು ಈ ರೀತಿ ಪಟ್ಟಣ ಅಭಿವೃದ್ಧಿ ಆಗಿರಲಿಲ್ಲ. ಹಲವಾರು ಸಮಸ್ಯೆಗಳಿತ್ತು. ಸರ್ಜಾಪುರ ಭಾಗ, ಧ್ವಂಸಂದ್ರ ಭಾಗ ಇರಬಹುದು. ನಮ್ಮ ಆನೇಕಲ್ ಪಟ್ಟಣದ ಸಮಸ್ಯೆಗೆ 1 ಕೋಟಿ ಹಣವನ್ನ ಸಂಪೂರ್ಣವಾಗಿ 1997ರಲ್ಲಿ ನಾನು ಇದ್ದಂಥದ್ದು
ಕೇವಲ 18 ತಿಂಗಳು ಲೋಕಸಭಾ ಸದಸ್ಯರಾಗಿ. ಆ ಸಂದರ್ಭದಲ್ಲಿ 1 ಕೋಟಿ ಹಣವನ್ನು ಸಂಪೂರ್ಣವಾಗಿ ಆನೇಕಲ್ನ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಂತದನ್ನ ಇವತ್ತು ನಿಮಗೆ ನೆನಪಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನೋ ನಮ್ಮ ದುರಾದೃಷ್ಟ ನಂತರದ ದಿನಗಳಲ್ಲಿ ಯಾವೊಂದು ಆನೇಕಲ್ ತಾಲೂಕಿನ ಮಹಾಜನತೆ ನನಗೆ ಆಶೀರ್ವಾದ ಮಾಡಿದ್ರೆ ಕಳೆದ 15-20-30 ವರ್ಷದಲ್ಲಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ಶಕ್ತಿ ಬರಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನು ಆನೇಕಲ್ನ ತಂದೆ ತಾಯಂದರಿಗೆ ಹೇಳ್ತಕ್ಕಂಥದ್ದು, ಇವತ್ತು ಈ ರಾಜ್ಯದಲ್ಲಿ 2 ಬಾರಿ ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವರು. 2 ಬಾರಿ ಮುಖ್ಯಮಂತ್ರಿಯಾಗಿ ಜನತೆಯ ನೋವಿಗೆ, ಜನತೆಯ ಕಷ್ಟಗಳಿಗೆ ಅವರ ನಿರೀಕ್ಷೆಯನ್ನು ಮುಟ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಕೆಲಸವನ್ನು ಮಾಡಿದ್ದೇನೆ. ನನಗೆ ಸಿಕ್ಕಂತ ಕಡಿಮೆ ಅವಧಿ ಜೊತೆಗೆ ಬೇರೆ ಪಕ್ಷಗಳ ಜೊತೆ ಸರ್ಕಾರ ಮಾಡಬೇಕಾಗಿತ್ತು. ಈ ಬಾರಿ ನಾನು ಪಂಚರತ್ನ ಯೋಜನೆಗಳನ್ನ ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಬೇಕು ಅನ್ನೋದು ನನ್ನ ಕಾರ್ಯಕ್ರಮವಾಗಿದೆ. ಇದರಲ್ಲಿ ಇವತ್ತು ಮೊದಲನೇ ಕಾರ್ಯಕ್ರಮ ಶಿಕ್ಷಣ. ಇವತ್ತು ಬಡ ಕುಟುಂಬದ ಮಕ್ಕಳು ಶ್ರೀಮಂತ ಮಕ್ಕಳಿಗೆ ಸರಿಸಮನಾಗಿ ವಿದ್ಯೆಯನ್ನು ಕಲಿಬೇಕು ಅಂತಕ್ಕಂಥದ್ದು ನನ್ನ ಪ್ರಮುಖವಾದ ಕಾರ್ಯಕ್ರಮ. ಇವತ್ತು ಬಡ ಮಕ್ಕಳು ಖಾಸಗಿ ಶಾಲೆಯಲ್ಲಿ 1 ಲಕ್ಷ 2 ಲಕ್ಷ ಹಣ ಕಟ್ಟಿ ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಂಥ ಪರಿಸ್ಥಿತಿನಲ್ಲಿ ಸರ್ಕಾರದ ವತಿಯಿಂದಲೇ ಈ ರಾಜ್ಯದ 6,006 ಗ್ರಾಮ ಪಂಚಾಯಿತಿಗಳಿದ್ದಾವೆ. ಆ ಪಂಚಾಯಿತಿಗಳಲ್ಲಿ ಅತ್ಯಂತ ಸುಸಜ್ಜಿತವಾದಂತಹ ಶಾಲೆಗಳನ್ನು ನಿರ್ಮಾಣ ಮಾಡಿ ಒಳ್ಳೆಯ ಶಿಕ್ಷಕರನ್ನ ನೇಮಕ ಮಾಡಿ ಇವತ್ತು LKGಯಿಂದ 12ನೇ ತರಗತಿವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಬಡ ಮಕ್ಕಳಿಗೂ ವಿದ್ಯೆಯನ್ನು ಕೊಡಬೇಕು. ಇದು ನನ್ನ ಪ್ರಮುಖವಾದ ಕಾರ್ಯಕ್ರಮ. ಎಲ್ಲ ನಮ್ಮ ರಾಜ್ಯದ ಪಟ್ಟಣಗಳಲ್ಲೂ ಸಹ ಸರ್ಕಾರದ ವತಿಯಿಂದ ಶಾಲೆಗಳನ್ನು ಕಟ್ಟಿ ಇವತ್ತು ಯಾರೋ ನೀವು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಸಾಲಗಾರರಾಗಬೇಕಾಗಿಲ್ಲ. ಸರ್ಕಾರವೇ ಉಚಿತವಾಗಿ ನಿಮ್ಮ ಮಕ್ಕಳಿಗೆ, ಶ್ರೀಮಂತ ಮಕ್ಕಳಿಗೆ ಸರಿಸಮನಾದಂತಹ ವಿದ್ಯೆಯನ್ನ ಬಡ ಮಕ್ಕಳಿಗೂ ಕೊಡಬೇಕು ಅಂತಕ್ಕಂಥದ್ದು ಈ ಪಂಚರತ್ನ ಕಾರ್ಯಕ್ರಮದ ಮೊದಲನೆಯ ಯೋಜನೆ. ಅದೇ ರೀತಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯದ 6,006 ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಸುಸಜ್ಜಿತವಾದಂತಹ 30 ಹಾಸಿಗೆಗಳ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ 3 ಜನ ತಜ್ಞ ವೈದ್ಯರು, 30 ಜನ ಸಿಬ್ಬಂದಿಗಳನ್ನು ನೇಮಕ ಮಾಡಿ ದಿನಕ್ಕೆ 24 ಗಂಟೆಯೂ ಉಚಿತವಾದಂತಹ ಆರೋಗ್ಯದ ಸೇವೆ ಪ್ರತಿ ಕುಟುಂಬಗಳಿಗೆ ದೊರಕಬೇಕು. ಇದು 2ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಯಾವೊಂದು ಬಡ ಕುಟುಂಬದಲ್ಲಿ 30-40 ಲಕ್ಷ ರೂಪಾಯಿಗಳ ಹಣವನ್ನು ಆಸ್ಪತ್ರೆಗೆ ವೆಚ್ಚ ಮಾಡಬೇಕಾಗುತ್ತೆ. ಇವತ್ತು ನಾರಾಯಣ ಹೃದಯದಲ್ಲಿ ನೀವೇನಾದರೂ ಫೋನ್ ಮಾಡೋ ಕಾಯಿಲೆ ಬಂದಂತ ಕುಟುಂಬಕ್ಕೆ ಚಿಕಿತ್ಸೆ ಪಡೆಯಬೇಕು ಅಂದ್ರೆ 35-40 ಲಕ್ಷ ಹಣ ಖರ್ಚು ಮಾಡಬೇಕು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದ್ರೆ 10 ಲಕ್ಷ ಖರ್ಚು ಮಾಡಬೇಕು. ಕ್ಯಾನ್ಸರ್ ಕಾಯಿಲೆಗೆ 20-25 ಲಕ್ಷ ಖರ್ಚು ಮಾಡಬೇಕು. ಇಂಥ ಸಂದರ್ಭದಲ್ಲಿ ನಿಮ್ಮ ಆಸ್ತಿಗಳನ್ನು ಮಾರಾಟ ಮಾಡ್ತೀರಿ ನಿಮ್ಮ ಕುಟುಂಬದಲ್ಲಿ ಜೀವ ಉಳಿಸಲಿಕ್ಕೆ, ಇಲ್ಲ ಸಾಲಗಾರರಾಗ್ತೀರಿ. ಆ ಒಂದು ಹಿನ್ನೆಲೆಯಲ್ಲಿ 30-40 ಲಕ್ಷ ರೂಪಾಯಿಗಳ ವೆಚ್ಚದ ಕಾಯಿಲೆಗೂ ಸರ್ಕಾರವೇ ಸಂಪೂರ್ಣವಾಗಿ ಹಣವನ್ನು ಕೊಡ್ತಕ್ಕಂಥ ಯೋಜನೆ ಈ ರಾಜ್ಯದಲ್ಲಿ ಜಾರಿಗೆ ತರ್ತಾ ಇದ್ದೇವೆ. ಇದೇ ಪಂಚರತ್ನ ಕಾರ್ಯಕ್ರಮದ 2ನೇ ಕಾರ್ಯಕ್ರಮ. ಪಂಚರತ್ನ ಕಾರ್ಯಕ್ರಮದ 2ನೇ ಕಾರ್ಯಕ್ರಮ. ಅದರ ಜೊತೆಗೆ ಇವತ್ತು ರೈತ ಬಂಧುಗಳಿರಲಿ, ನೇಕಾರ ಸಮಾಜ ಇರಲಿ, ಸವಿತ ಸಮಾಜ ಇರಲಿ, ಬೀದಿ ಬದಿ ವ್ಯಾಪಾರಿಗಳಿರಲಿ, ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಮತ್ತೆ 3ನೇ ಪ್ರಮುಖವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರೈತರು ಕೃಷಿಯನ್ನು ನಂಬಿ ಬದುಕ್ತಕ್ಕಂಥ ಕುಟುಂಬಕ್ಕೆ ಮಳೆಯಾಶ್ರಿತ ಏನು ಒಂದು ಕೃಷಿಯನ್ನು ಮಾಡ್ತಾರೆ. ಪ್ರತಿ ಮಳೆಗಾಲ ಪ್ರಾರಂಭ ಆದಾಗ 1 ಎಕರೆ ಭೂಮಿಗೆ ಯಾವ ನಮ್ಮ ರೈತರು ರಾಗಿ ಬೆಳೆ ಬೆಳೀತಾರೆ, ಮತ್ತಿನ್ಯಾವುದೋ ಒಂದು ಬೆಳೆಯನ್ನು ಬೆಳೀತಕ್ಕಂಥ ರೈತರಿಗೆ ಎಕರೆಗೆ 10,000 ರೂಪಾಯಿ ಗೊಬ್ಬರ ಖರೀದಿಗೆ ಮತ್ತು ಇತರ ಬೀಜಕ್ಕೆ ಸರ್ಕಾರವೇ ನಿಮಗೆ ಪ್ರತಿ ವರ್ಷ 10,000 ರೂಪಾಯಿಗಳನ್ನ ಎಕರೆಗೆ ಕೊಡ್ತಕ್ಕಂಥ ರೈತ ಬಂದಿರತಕ್ಕಂಥ ಯೋಜನೆ. ಅದಷ್ಟೇ ಅಲ್ಲ, ಇವತ್ತು ನೇಕಾರ ಸಮಾಜ ಇರಲಿ, ಸವಿತಾ ಸಮಾಜ ಇರಲಿ, ಬೀದಿ ಬದಿ ವ್ಯಾಪಾರಿಗಳಿರಲಿ, ಇವರಿಗೂ ಸಹ ಸರ್ಕಾರದ ವತಿಯಿಂದ
ಆರ್ಥಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಯಾರಿಗೆ ಇವತ್ತು ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲ, ನಾನು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಕಾಂಪೀಟ್ ವಿತ್ ಚೈನಾ ಅಂತಕ್ಕಂಥ ಯೋಜನೆ ಈ ರಾಜ್ಯದಲ್ಲಿ ತರಲಿಕ್ಕೆ ಹೊರಟೆ ಬಿಜೆಪಿ ಸರ್ಕಾರ ನಮ್ಮ ಸರ್ಕಾರವನ್ನು ತೆಗೆದು ಅವರು ಬಂದ ನಂತರ ಅದು ಯಾವುದನ್ನು ಮುಂದುವರಿಸ್ತಿಲ್ಲ. ಇವತ್ತು ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಯುವಕರಿಗೆ ಕನಿಷ್ಠ 1 ಲಕ್ಷ ಉದ್ಯೋಗವನ್ನು ಕೊಡಬೇಕು. ಆ ಕಾರ್ಯಕ್ರಮವನ್ನು ತಂದುಕೊಡೋದು ನನ್ನ 4ನೇ ಕಾರ್ಯಕ್ರಮ. ಮತ್ತೆ ಯಾರಿಗೆ ಮನೆ ಇಲ್ಲ, ನಮ್ಮ ರಾಜಣ್ಣ ನನ್ನ ಹತ್ರ ಬಂದಾಗ, ನಿಮ್ಮ ಅಭ್ಯರ್ಥಿ ರಾಜು ಏನಿದ್ದಾರೆ, ನನ್ನ ಹತ್ರ ಬಂದಾಗ ಹಲವಾರು ಬಾರಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು 25,000 ಕುಟುಂಬದಲ್ಲಿ ಕಾರ್ಮಿಕ ವರ್ಗ ಇದ್ದಾರೆ. ಅವರಿಗೆ ಮನೆಗಳಿಲ್ಲ, ಅವರಿಗೆ ಮನೆಗಳನ್ನು ಕಟ್ಟಬೇಕು, ನಿವೇಶನ ಕಟ್ಟಬೇಕು ಅನ್ನೋ ಇವತ್ತು ನನಗೆ ಪ್ರಮುಖವಾದ ಕಾರ್ಯಕ್ರಮ ಅನ್ನೋದನ್ನ ರಾಜು ಅವರು ನನ್ನ ಮುಂದೆ ಹಲವಾರು ಬಾರಿ ಹೇಳಿದ್ದಾರೆ. ಅದರಿಂದ ಇವತ್ತು ಕೂಲಿ ಕಾರ್ಮಿಕರಿಗೆ ಅಷ್ಟೇ ಅಲ್ಲ, ಯಾರಿಗೆ ಮನೆ ಇಲ್ಲ, ನಿವೇಶನ ಇಲ್ಲ, ಸರ್ಕಾರದಿಂದ 5 ಲಕ್ಷ ರೂಪಾಯಿಗಳ ವೆಚ್ಚದ ಮನೆಯನ್ನು ಕಟ್ಟಿಕೊಡ್ತಕ್ಕಂಥದ್ದು ನನ್ನ 5ನೇ ಕಾರ್ಯಕ್ರಮ. ಅದರ ಜೊತೆಗೆ 65 ವರ್ಷ ವಯಸ್ಸಾಗಿರ್ತಕ್ಕಂಥ ಈ ರಾಜ್ಯದ ಪ್ರತಿ ಕುಟುಂಬದ ತಂದೆ ತಾಯಿಯಂದರಿಗೆ ಅವರು ಬದುಕಿರೋವರೆಗೆ ಕೊನೆಗಾಲದಲ್ಲಿ ಔಷಧಿಯನ್ನು ತಗೊಳ್ಳೋ ಕಷ್ಟ ಆಗ್ತದೆ, ಮಾತ್ರೆಗಳು ತಗೊಳ್ಳಿಕ್ಕಾಗಲ್ಲ. ಇವತ್ತು 65 ವರ್ಷ ವಯಸ್ಸಾಗಿರ್ತಕ್ಕಂಥ ಈ ರಾಜ್ಯದ ಪ್ರತಿ ಕುಟುಂಬದ ತಂದೆ ತಾಯಿಯಂದರು ಬದುಕಿರೋವರೆಗೆ ಅವರ ಜೀವನದಲ್ಲಿ ಅವರಿಗೆ 5,000 ರೂಪಾಯಿಗಳ ಗೌರವಧನ ಪ್ರತಿ ತಿಂಗಳು ಆ ತಂದೆ ತಾಯಂದರಿಗೆ, ತಂದೆ 5,000, ತಾಯಿಗೆ 5,000 ಈ ಒಂದು ಕಾರ್ಯಕ್ರಮ ಈ ರಾಜ್ಯ ತರ್ತಾ ಇದ್ದೇವೆ. ವಿಧವಾ ತಾಯಂದ್ರು ಮತ್ತು ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು, ಅಂಗವಿಕಲರಿಗೆ ಈಗಿರ್ತಕ್ಕಂಥ 800 ರೂಪಾಯಿ ಏನಿದೆ ಅದನ್ನ 2,500 ರೂಪಾಯಿಗೆ ಏರಿಕೆ ಮಾಡ್ತಾ ಇದ್ದೇವೆ. ನಾನೇ ಮುಖ್ಯಮಂತ್ರಿ ಇದ್ದಾಗ 200 ರೂಪಾಯಿ ಅಂತ ಮಾಸ 500 ರೂಪಾಯಿ ಮಾಡಿದ್ದೆ, ಅದನ್ನ 2,500 ಮಾಡ್ತೇವೆ. ಮತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ಯಾವ ಸಾಲ ಮಾಡಿದ್ದಾರೆ, ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ತಾಯಂದರು 1 ಬಾರಿ ಸಾಲ ಮನ್ನಾ ಆಗಬೇಕು ಅಂತ ಹೇಳ್ತಾರೆ. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನು 1 ಬಾರಿ ಸಂಪೂರ್ಣ ಮನ್ನಾ ಮಾಡತಕ್ಕಂಥದ್ದು ಮತ್ತೊಂದು ಪ್ರಮುಖ ಯೋಜನೆ ನಮ್ಮ ಪಂಚರತ್ನ ಯೋಜನೆ ಪಂಚರತ್ನ ಕಾರ್ಯಕ್ರಮದಲ್ಲಿ. ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಯಲ್ಲಿ ಆನೇಕಲ್ ಪಟ್ಟಣಕ್ಕೆ, ಆನೇಕಲ್ನ ಹಳ್ಳಿಗಳಿಗೆ ಕಾವೇರಿ ನೀರಿನ ಬಗ್ಗೆ ರಾಜು ಅವರನ್ನು ಕನಸಿಕೊಂಡಿದ್ದಾರೆ. ಕಾವೇರಿ ನೀರನ್ನ ತರಬೇಕು ಇಲ್ಲಿಗೆ ಅಂತಕ್ಕಂಥದ್ದು, ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇವತ್ತು ಮೇಕೆದಾಟಿನ ಬಗ್ಗೆ ಡಿಪಿಆರ್ ತಯಾರು ಮಾಡಿದ್ದೇವೆ ನಾವು. ನನ್ನ ಕಾಲದ ಮೈತ್ರಿ ಸರ್ಕಾರದಲ್ಲಿ ಡಿಪಿಆರ್ ತಯಾರು ಮಾಡಿರ್ತಕ್ಕಂಥದ್ದನ್ನ ಬಿಜೆಪಿ ಸರ್ಕಾರದಲ್ಲಿ ಇನ್ನೂ ಅನುಮತಿ ಕೊಟ್ಟಿಲ್ಲ. ಮುಂದಿನ 5 ವರ್ಷದ ಒಂದು ಅವಧಿಯ ಸರ್ಕಾರ ಕನ್ನಡಿಗರ ಒಂದು ಆಡಳಿತವನ್ನು ನಡೆಸತಕ್ಕಂಥ ನಿಟ್ಟಿನಲ್ಲಿ ಪ್ರಾದೇಶಿಕ ಪಕ್ಷ ಪಕ್ಕದ ತಮಿಳುನಾಡು, ಆಂಧ್ರ, ತೆಲಂಗಾಣದಲ್ಲಿ ಯಾವ ರೀತಿಯ ಪ್ರಾದೇಶಿಕ ಪಕ್ಷಗಳು ಜನಪರವಾದ ಕೆಲಸ ಮಾಡ್ತಾ ಇದ್ದಾರೆ, ಆ ರೀತಿ ಇವತ್ತು ನಮ್ಮ ನಾಡಿನ ಜನತೆಯ ಒಂದು ದ್ರೋಹವನ್ನು ಸರಿಪಡಿಸಲಿಕ್ಕೆ ಒಂದು ಕನ್ನಡಿಗರ ಸರ್ಕಾರ ತರಲಿಕ್ಕೆ ನನ್ನ ಹೋರಾಟ ಇದೆ. ರೈತ ಪರವಾದಂತಹ ಸರ್ಕಾರಕ್ಕೆ ಇವತ್ತು ನಾನು ಹೋರಾಟ ಮಾಡ್ತಾ ಇದ್ದೇನೆ. ನಿಮ್ಮಗಳ ಆಶೀರ್ವಾದ. ಈ ಬಾರಿ ರಾಜ್ಯಗಳು ಅತ್ಯಂತ ಕ್ರಿಯಾಶೀಲರಿದ್ದಾರೆ, ಅತ್ಯಂತ ನೇರವಾಗಿ ಇವತ್ತು ಪಕ್ಷದ ಸಂಘಟನೆಯನ್ನ ನಮ್ಮ ಹೊಟ್ಟಗೆರೆ ಮಂದಣ್ಣ ಅವರು, ನಮ್ಮ ಅಧ್ಯಕ್ಷರು ದೇವೇಗೌಡರು ಮತ್ತು ನಮ್ಮ ಪಕ್ಷದ ಮುಖಂಡರುಗಳ ನಗರ ಮುಖಂಡರ ದೇವರಾಗಿ ಇವರೆಲ್ಲ ನೇತೃತ್ವದಲ್ಲೇ ನಮ್ಮ ಪಕ್ಷದ ಮುಖಂಡರುಗಳು ತಾವೇನು ಸಂಘಟನೆ ಮಾಡ್ತಾ ಇದ್ದೀರಿ. ಆನೇಕಲ್ ಪಟ್ಟಣದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಇವತ್ತು ನೀವು ನಮ್ಮ ಪಂಚರತ್ನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀರಿ. ಇವತ್ತು ನಿಮ್ಮ ಒಂದು ಬದುಕಿಗೆ ಈ ಒಂದು ಸರ್ಕಾರದ ವತಿಯಿಂದ 2.5 ಲಕ್ಷ ಕೋಟಿ ಬಂಡವಾಳ ವೆಚ್ಚವನ್ನು ಮಾಡ್ತಾ ಇದ್ದೇವೆ ಮುಂದಿನ 5 ವರ್ಷದಲ್ಲಿ. ಆ ರೀತಿಯ ಕಾರ್ಯಕ್ರಮ ಕೊಡಲಿಕ್ಕೆ ಬಿಜೆಪಿ ಕಾಂಗ್ರೆಸ್ ಜೊತೆ ಸೇರಿ ನಮ್ಮ ಸರ್ಕಾರ ಮಾಡಿದ್ರೆ ಮಾಡ್ಲಿಕ್ಕಾಗಲ್ಲ. 1 ಬಾರಿ ನನ್ನನ್ನು ಪರೀಕ್ಷೆ ಮಾಡಿ, 1 ಬಾರಿ 5 ವರ್ಷದ ಸರ್ಕಾರ ಕೊಡಿ. ನಾನು ಬಿಜೆಪಿಯ ನಾಯಕರ ತರ 2047 ಅಲ್ಲಿಯವರೆಗೆ ನಾವು ಆಶೀರ್ವಾದ ಮಾಡಿ 2047ಕ್ಕೆ ಈ ರಾಜ್ಯದಲ್ಲಿ ಅಮೃತ ಕಾಲ ತರ್ತೀವಿ ಅಂತ ಹೇಳ್ತಾರೆ. 2047ಕ್ಕೆ ನಾನು 2047ರವರೆಗೆ ಅಧಿಕಾರ ಕೇಳಲ್ಲ. ಮುಂದಿನ 5 ವರ್ಷದ ಸರ್ಕಾರ ನಿಮ್ಮ ಆಶೀರ್ವಾದದಲ್ಲಿ ಸ್ಪಷ್ಟ ಬಹುಮತದ ಸರ್ಕಾರವನ್ನು ನಮ್ಮ ಪಕ್ಷಕ್ಕೆ ನೀಡಿದ್ರೆ ನಾನು ಏನು ಈ ಕಾರ್ಯಕ್ರಮ ಹೇಳಿದ್ದೇನೆ, ಈ ಕಾರ್ಯಕ್ರಮವನ್ನು ನನಗೆ ನಾನು 5 ವರ್ಷದಲ್ಲಿ ಸಂಪೂರ್ಣವಾಗಿ ಕೊಡದೇ ಇದ್ರೆ ನನ್ನ ಪಕ್ಷ ವಿಸರ್ಜನೆ ಮಾಡ್ತೀನಿ. ಮತ ಕೇಳಲಿಕ್ಕೆ ಬರಲ್ಲ, ಈ ಪಕ್ಷವನ್ನೇ ಇರಲ್ಲ.
ಇದು ನನ್ನ ಚಾಲೆಂಜ್. ಅದರಿಂದ ಆನೇಕಲ್ನ ನಗರದ ಸುತ್ತ ರಿಂಗ್ ರಸ್ತೆ ಆಗಬೇಕು ಅಂತಕ್ಕಂಥದ್ದು, ಮುತ್ಯಾಲ ಮಠದ ಮೂಲಕ ಕಸ್ಬಾ ಹೋಬಳಿಯ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸಬೇಕು ಅಂತಕ್ಕಂಥದ್ದು ಆನೇಕಲ್ ನಗರದ ಎಲ್ಲಾ ನೇಕಾರರಿಗೆ ವಿಶೇಷ ಯೋಜನೆ. ಇದು ನಾನು ನೇಕಾರರ ವಿಷಯದಲ್ಲಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ಗುಡೇನಗುಡ್ಡ ಇರಬಹುದು, ಕೊಪ್ಪಳದ ಭಾಗ್ಯನಗರ ಇರಬಹುದು, ಹಲವಾರು ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೇನೆ. ನೇಕಾರರು ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾರೆ. ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅದೇ ನೋವು ನೇಕಾರ ಸಮಾಜದಲ್ಲಿ ಇದೆ. ಅದನ್ನು ಸರಿಪಡಿಸಿಕೊಳ್ಳುವುದು ಅಷ್ಟೇ ಅಲ್ಲ, ನಿಮ್ಮ ಆಗ್ರಹಗಳನ್ನ ಒಂದು ಏನೊಂದು ಸಂಸ್ಥೆ ನಿಮಗೆ ಹಣವನ್ನ ಹೆಚ್ಚು ಮಾಡಿಕೊಡ್ತೀವಿ ಅಂತ ಹೇಳಿ ನಿಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಸುಮಾರು 10,000 ಕುಟುಂಬಗಳು ಆ ಒಂದು ಸಂಸ್ಥೆಯಲ್ಲಿ ಹೂಡಿ ಸಂಕಷ್ಟಕ್ಕೆ ಒಳಗಾಗಿದ್ದೀರಿ. 3 ತಿಂಗಳ ಕಾಲಾವಕಾಶ ಕೊಡಿ, ಆ ಒಂದು ಹಣವನ್ನು ನಿಮಗೆ ವಾಪಸ್ ತಂದುಕೊಡ್ತಕ್ಕಂಥದ್ದು ನನ್ನ ಮತ್ತೊಂದು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಆನೇಕಲ್ ಮತ್ತು ಹತ್ತಿಬೆಲೆ ರೈಲ್ವೆ ಸೇತುವೆ, ಮೇಲ್ಸೇತುವೆ ಅಭಿವೃದ್ಧಿ ಆಗಬೇಕು ಅನ್ನೋದು ಇನ್ನೊಂದು ನಮ್ಮ ರಾಜ್ಯವರ ಬೇಡಿಕೆ. ಇದು ಮುತ್ಯಾಲ ಮಡವಿನಿಂದ ನೀರು ತುಂಬಿಸ್ತಕ್ಕಂಥದ್ದು ಕೆರೆಗಳಿಗೆ. ಈ ಕೆಲಸ ಒಳಗೊಂಡಂತೆ ಮುಂದಿನ 5 ವರ್ಷದಲ್ಲಿ ಆನೇಕಲ್ನ ಸಂಪೂರ್ಣ ಸರ್ವತೋಮುಖ ಅಭಿವೃದ್ಧಿಯನ್ನ ಈ ಒಂದು ತಾಲೂಕಿಗೆ ತಂದುಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಿಮ್ಮಲ್ಲಿ ನಾನು ಮನವಿ ಮಾಡೋದು, ರಾಜವರನ್ನ ಮುಂದಿನ ಚುನಾವಣೆಯಲ್ಲಿ ನಾವು ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಮನವಿ ಮಾಡಿ ನನ್ನ ಮಾತು ತಿಳಿಸ್ತಾರೆ. ಜೈ ಬೇಕಾದ ಪಂಚರತ್ನ ಯಾತ್ರೆಯ ಎಲ್ಲರಿಗೂ ಸ್ವಾಗತ. ಆನೇಕಲ್ ತಾಲೂಕಿನ ಜನತೆ ನಾವು ನಿರೀಕ್ಷಿಸುತ್ತಿದ್ದ ಕರ್ನಾಟಕ ರಾಜ್ಯದ ಅತಿ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾದ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ ಎಚ್.ಡಿ. ಕುಮಾರಣ್ಣನವರು ಪಂಚರತ್ನ ಯಾತ್ರೆಗೆ ನಿಮ್ಮ ಬೆಂಬಲ ಸೂಚಿಸಲು ಬಂದಿರುವ ಆನೇಕಲ್ ತಾಲೂಕಿನ ಜನತೆಗೆ ಮತ್ತು ಜೆಡಿಎಸ್ ಕಾರ್ಯಕರ್ತರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಗೌರವಾನ್ವಿತ ನಾಗರಿಕ ಬಂಧುಗಳೇ, ನಮ್ಮ ದೇಶ ಭಾರತ ಸ್ವತಂತ್ರ ಪೂರ್ವದಲ್ಲಿ ನಮ್ಮೆಲ್ಲ ರಾಜರು ಆಳ್ತಾ ಇದ್ರು. ಪ್ರತಿ ಊರಿಗೆ ಒಂದು ಕೆರೆ ಕಟ್ಕೊಟ್ಟು ಆಸ್ಪತ್ರೆ, ಶಿಕ್ಷಣಕ್ಕಾಗಿ ಇವತ್ತು ಶಾಲೆ ಕಟ್ತಾ ಇದ್ರು. ಬಂಧುಗಳೇ, ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಬಡವರಿಗೆ ಶಿಕ್ಷಣ ಕೊಡ್ತಿರ್ಲಿಲ್ಲ ಇವರು. ಸಾಮಾನ್ಯ ಪ್ರಜೆಯೂ ಸಹ ರಾಜ್ಯದ ದೊರೆ ಹಾಗೂ ಮುಖ್ಯಮಂತ್ರಿಗಳನ್ನು ನೇರವಾಗಿ ಭೇಟಿ ಮಾಡಬಹುದು, ಕಷ್ಟಗಳನ್ನು ತಿಳಿಸಬಹುದು, ಅದಕ್ಕೆ ತಕ್ಕ ಪರಿಹಾರವನ್ನು ಪಡೆಯಬಹುದು, ಅಥವಾ ಯಾವುದೇ ರೀತಿಯ ಕಷ್ಟ ಸುಖಗಳನ್ನು ನೇರವಾಗಿ ಸಾಮಾನ್ಯ ನಾಗರಿಕರು ಸಹ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲು ಜನತಾ ದರ್ಶನ ಕಾರ್ಯಕ್ರಮವನ್ನು ಈ ರಾಜ್ಯಕ್ಕೆ ಪರಿಚಯಿಸಿದ ಸಹೃದಯರು ನಮ್ಮ ಕುಮಾರಣ್ಣನವರು. ರಾಷ್ಟ್ರೀಯ ಪಕ್ಷಗಳ ಅಧಿಕಾರ ರಾಜಕಾರಣ ಅಬ್ಬರದ ನಡುವೆ ಪ್ರಾದೇಶಿಕ ಪಕ್ಷಗಳು ಕೊಚ್ಚಿ ಹೋಗುವ ಸಂಭವವಿದ್ದರೂ ಎದೆಗುಂದದೆ ಹಾಗೂ ನಾಡು, ನುಡಿ, ಜಲ, ಭಾಷೆಗಳನ್ನು ಉಳಿಸಿ ನಾಡಿನ ರೈತರನ್ನು ಅವರ ಬೆನ್ನೆಲುಬಾಗಿ ನಿಲ್ಲುತ್ತೇನೆಂದು ಭರವಸೆಯೊಂದಿಗೆ ಕನ್ನಡ ನಾಡಿನ ಜನರಲ್ಲಿ ಆಶಾಭಾವನೆಯನ್ನು ಮೂಡಿಸಿರುವ ನಿಮ್ಮ ನಮ್ಮೆಲ್ಲರ ನಾಡಿನ ಮೆಚ್ಚಿನ ಜನನಾಯಕ ಕುಮಾರಣ್ಣ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ, ಗ್ರಾಮೀಣ ಭಾಗಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಶಾಲೆಗೆ ಹೋಗಲು ಅನುಕೂಲಕ್ಕಾಗಿ ಸೈಕಲ್ ವಿತರಣೆ ಮಾಡಿದಂತಹ ಮೊಟ್ಟ ಮೊದಲ ಮುಖ್ಯಮಂತ್ರಿ ಕುಮಾರಣ್ಣ. ನಾಡಿನ ಜನರು ಕಷ್ಟ ಸುಖಗಳನ್ನು ಹತ್ತಿರದಿಂದ ತಿಳಿದುಕೊಳ್ಳಲು, ಅದಕ್ಕೆ ಸೂಕ್ತ ಪರಿಹಾರ ಕಂಡುಹಿಡಿಯಲು ಗ್ರಾಮಗಳಿಗೆ ತೆರಳಿ ಸ್ವತಃ ಮುಖ್ಯಮಂತ್ರಿಗಳ ವಾಸ್ತವ್ಯ ಹೂಡಿದ
ಕಾರ್ಯಕ್ರಮ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಈ ನಾಡಿಗೆ ಪರಿಚಯಿಸಿದ ಭಾರತ ದೇಶದಲ್ಲಿಯೇ ಮೊದಲ ಮುಖ್ಯಮಂತ್ರಿ ನಮ್ಮ ಕುಮಾರಣ್ಣ, ನಮ್ಮ ನಿಮ್ಮೆಲ್ಲರ ಅನ್ನದಾತ, ಈ ನಾಡಿನ ರೈತರು ಸಾಲಬಾಧೆ, ಬೆಳೆ ನಾಶ ಇನ್ನಿತರ ಕಾರಣಗಳಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ತಪ್ಪಿಸಲು ಈ ರಾಜ್ಯಕ್ಕೆ ರೈತ ಸಾಲ ಮನ್ನಾ ಕಾರ್ಯಕ್ರಮ ಕೊಟ್ಟ ರೈತ ನಾಯಕ ನಮ್ಮ ಕುಮಾರಣ್ಣ. ಬೆಂಗಳೂರು ನಗರವನ್ನು ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯಲು ರೂಪುರೇಷೆಗಳನ್ನು ತಯಾರಿಸಿ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲೂ ಇರುವ ತಾಲೂಕುಗಳನ್ನು ಸೇರಿಸಿ ಸ್ಯಾಟಲೈಟ್ ಟೋಲ್ ಮತ್ತು ಇಂಟರ್ಮೀಡಿಯೇಟ್ ರಿಂಗ್ ರಸ್ತೆಗಳನ್ನು ಮಾಡಲು ಅದು ಪ್ರಾಧಿಕಾರಗಳನ್ನು ರಚಿಸಿ ಹೊಸ ಬೆಂಗಳೂರನ್ನು ಜಗತ್ತಿಗೆ ಹೊರಟಿರುವ ನಮ್ಮ ಕುಮಾರಣ್ಣ. ಸನ್ಮಾನ್ಯ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ದಯಮಾಡಿ ಕಾರ್ಯಕರ್ತರ ಮೇಲೆ ಹೂವು ಚೆಲ್ಲಿ. ಕುಮಾರಣ್ಣ ಮೇಲೆ ಯಾರು ಹೂವು ಹಾಕ್ಬಾರ್ದು. ಹಲೋ ಹೂವು ಖಾಲಿ ಮಾಡಿ, ದಯಮಾಡಿ ಹೂವು ಖಾಲಿ ಮಾಡಿ. ಕಾರ್ಯಕರ್ತನ ಚೆಲ್ಲಬೇಕು. ಹೂವು ಕಾರ್ಯಕರ್ತನ ಚೆಲ್ಲಿ. ಕುಮಾರಣ್ಣ ಯಾರು ಹಾಕ್ಬೇಡಿ ದಯಮಾಡಿ. ಆನೇಕಲ್ ಪಟ್ಟಣದ ಎಲ್ಲ ಆತ್ಮೀಯ ಬಂಧುಗಳು, ಎಲ್ಲ ತಂಪೆ ಸೌಂದರ್ಯ ನೆಲೆಸಲು ಆನೇಕಲ್ ಪಟ್ಟಣದ ಎಲ್ಲ ಆತ್ಮೀಯ ಬಂಧುಗಳಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಸಮಯ ತಡವಾಗಿದೆ. ಆದರೆ ಇವತ್ತು ಪ್ರಥಮ ಬಾರಿಗೆ ಹಲವಾರು ವರ್ಷಗಳ ನಂತರ ಆನೇಕಲ್ ಪಟ್ಟಣದ ಮಹಾಜನತೆ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಜವರು, ಕೊಟ್ಟಿಗೆರೆ ಮಂಜಣ್ಣ ಅವರು, ನಮ್ಮ ಪಕ್ಷದ ಅಧ್ಯಕ್ಷರು ದೇವೇಗೌಡರು ಇವರೆಲ್ಲರ ಜೊತೆಯಾಗಿ ನಾನು ಇವತ್ತು ಏನು ಈ ಒಂದು ಪಂಚರತ್ನ ಕಾರ್ಯಕ್ರಮದ ಮುಖಾಂತರ ಆನೇಕಲ್ ತಾಲೂಕಿನ ಆನೇಕಲ್ ಪಟ್ಟಣದ ತಂದೆ ತಾಯಂದಿರ ಯುವಕರ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಇವತ್ತು ತಾವೆಲ್ಲ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿ ನಮಗೆ ಆಶೀರ್ವಾದವನ್ನು ಮಾಡೋದಷ್ಟೇ ಅಲ್ಲ, ಈ ಒಂದು ರಥಯಾತ್ರೆಗೆ ತಮ್ಮ ಒಂದು ಉತ್ಸಾಹವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ 75 ವರ್ಷಗಳ ನಂತರವೂ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಬಡತನ ಅಂತಕ್ಕಂಥದ್ದು ಹಾಗೆ ಮುಂದುವರಿತಾ ಇದೆ. ಕೆಲವೇ ಮಂದಿ ಶ್ರೀಮಂತರಾಗ್ತಾ ಇದ್ದಾರೆ. ಇವತ್ತು ಪ್ರತಿದಿನದ ಬದುಕಿಗೆ ಹಲವಾರು ಕುಟುಂಬಗಳ ಒಂದು ನೋವುಗಳನ್ನು ಗಮನಿಸ್ತಾ ಇದ್ದೇನೆ. ಪ್ರತಿದಿನ ಬೆಳಗ್ಗೆ ನನ್ನ ಮನೆಗೆ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಬರ್ತಕ್ಕಂಥ ಬಡ ಕುಟುಂಬದ ನನ್ನ ತಾಯಂದಿರ ಕಣ್ಣೀರು, ರೈತರ ಸಮಸ್ಯೆಗಳು, ಯುವಕರ ಉದ್ಯೋಗದ ಒಂದು ತೊಂದರೆಗಳು, ಮನೆಗಳಿಲ್ಲ ಅಂತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಸಮಸ್ಯೆಗಳು ಪ್ರತಿದಿನ ನನ್ನ ಮನೆಗೆ ಬರ್ತಕ್ಕಂಥ ಬಡವರ ಅಳಲುಗಳನ್ನು ನಾನೇನು ಕೇಳ್ತಾ ಇದ್ದೇನೆ. ಅದರ ಹಿನ್ನೆಲೆಯಲ್ಲಿ ಈ ರಾಜ್ಯದಲ್ಲಿ ಈ ಪಂಚರತ್ನ ಅಂತಕ್ಕಂಥ 5 ಯೋಜನೆಗಳ ಮುಖಾಂತರ ಈ ನಾಡಿನ ಪ್ರತಿ ಕುಟುಂಬಗಳಲ್ಲಿ ಇರ್ತಕ್ಕಂಥ ತಾರತಮ್ಯಗಳೇನಿವೆ, ಬಡವ ಮತ್ತು ಶ್ರೀಮಂತರ ನಡುವೆ ಇರ್ತಕ್ಕಂಥ ಕಂದಕವನ್ನ ಎಲ್ಲರೂ ಸರಿಸಮನಾಗಿ ಬದುಕ್ತಕ್ಕಂಥ ಒಂದು ಯೋಜನೆಗಳನ್ನು ತರಬೇಕು ಅಂತ ಹೊರಟಿದ್ದಾರೆ. ಪ್ರತಿ ಕುಟುಂಬದ ಮಕ್ಕಳಿಗೆ ಉಚಿತವಾದಂಥ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನು ಅತ್ಯಂತ ಎಲ್ಲ ರೀತಿಯ ಅತ್ಯಾಧುನಿಕವಾದಂಥ ಕಟ್ಟಡಗಳು ಮತ್ತು ಉತ್ತಮವಾದಂಥ ಶಿಕ್ಷಕರನ್ನ ನೇಮಕ ಮಾಡಿ LKGಯಿಂದ 12ನೇ ತರಗತಿಯವರೆಗೆ ತಾವು ಖಾಸಗಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಓದಲಿಕ್ಕೆ 2 ಲಕ್ಷ 3 ಲಕ್ಷ ಇವತ್ತು ವಂತಿಗೆಯನ್ನು ಕಟ್ಟಬೇಕು. ಆ ರೀತಿಯ ಒಂದು ಹೊರೆಯನ್ನು ಹೊರಿಸದೆ ಉಚಿತವಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮವಾದ ಶಿಕ್ಷಣ ಸರ್ಕಾರಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ. ಅದೇ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಗಳಿಗೆ ಅದು 30-40 ಲಕ್ಷ ರೂಪಾಯಿಗಳ ವೆಚ್ಚದ ಕಾಯಿಲೆಗಳಿದ್ರು ಸರ್ಕಾರವೇ ಸಂಪೂರ್ಣವಾಗಿ ಆ ಒಂದು ಹಣವನ್ನು ವೆಚ್ಚ ಮಾಡಬೇಕು. ಇದು ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಒಂದು ತೀರ್ಮಾನ ಇರತಕ್ಕಂಥದ್ದು, ಪಕ್ಷದ ಒಂದು ಕಾರ್ಯಕ್ರಮ. ಅದರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ 30 ಹಾಸಿಗೆಗಳ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿ 3 ಜನ ತಜ್ಞ ವೈದ್ಯರು 30 ಜನ ಸಿಬ್ಬಂದಿಯನ್ನು ನೇಮಕ ಮಾಡಿ
ಇದಕ್ಕೆ 24 ಗಂಟೆಯು ಉಚಿತವಾದಂತಹ ಆರೋಗ್ಯ ಸೇವೆ ಪ್ರತಿ ಬಡ ಕುಟುಂಬಗಳಿಗೆ ದೊರಕತಕ್ಕಂಥ ಮತ್ತೊಂದು ಕಾರ್ಯಕ್ರಮ. ಅದೇ ರೀತಿಯಲ್ಲಿ ರೈತ ಬಂಧುಗಳು, ನೇಕಾರ ಸಮಾಜ, ಇವತ್ತು ಸವಿತಾ ಸಮಾಜ ಮತ್ತು ಸಣ್ಣ ಪುಟ್ಟ ಅಂಗಡಿಗಳನ್ನು ನೀವು ಇವತ್ತೇನು ನಿಮ್ಮ ಕುಟುಂಬಗಳ ಒಂದು ಬದುಕಿಗೆ ನಿಮ್ಮ ವೃತ್ತಿಯನ್ನು ಮಾಡ್ತಾ ಇದ್ದೀರಿ. ಹಲವಾರು ಕಡೆ ಇವತ್ತು ನಿಮ್ಮ ಸಂಕಷ್ಟಗಳನ್ನು ಕಾಣ್ತಾ ಇದ್ದಾರೆ. ಅದರಿಂದ ಸರ್ಕಾರದ ವತಿಯಿಂದ ಇವತ್ತು ಆರ್ಥಿಕ ನೆರವುಗಳನ್ನು ಕೊಡೋದ್ರ ಮುಖಾಂತರ ಯುವಕರು ಮತ್ತು ಮಹಿಳೆಯರು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಸ್ವಾಭಿಮಾನದ ಬದುಕಿಗೆ ಅವರನ್ನ ಒಂದು ಸ್ವಂತ ಉದ್ಯೋಗಗಳನ್ನ ಯಾವ ರೀತಿ ಮಾಡಬಹುದು ಅದನ್ನ ಒಂದು ಪ್ರಮುಖವಾದ ಕಾರ್ಯಕ್ರಮ ಈ ಪಂಚರತ್ನ ಕಾರ್ಯಕ್ರಮದಲ್ಲಿದೆ. ಮತ್ತೆ ಯಾರಿಗೆ ಮನೆ ಇಲ್ಲ, ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು ಮತ್ತೊಂದು ಪ್ರಮುಖವಾದ ಕಾರ್ಯಕ್ರಮ. ಇದರ ಜೊತೆಯಲ್ಲಿ 65 ವರ್ಷ ಮೇಲ್ಪಟ್ಟಂತವರಿಗೆ ಅವರ ಬದುಕಿನವರಿಗೆ ಕೊನೆಗಾಲದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೆ 65 ವರ್ಷ ವಯಸ್ಸಿನ ತಾಯಂದಿರು ತಂದೆಯವರಿಗೆ ಪ್ರತಿ ತಿಂಗಳು 5,000 ರೂಪಾಯಿಗಳ ಗೌರವಧನವನ್ನು ಅವರ ಬದುಕಿಗೆ ಕೊಡ್ತಕ್ಕಂಥದ್ದು. ವಿಧವಾ ವೇತನ ಮತ್ತು ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಂಗವಿಕಲರಿಗೆ 2,500 ರೂಪಾಯಿ ಏರಿಕೆ ಮಾಡ್ತಾ ಇದ್ದೇವೆ ಅವರ ಒಂದು ಸ್ವಾಭಿಮಾನದ ಬದುಕಿಗೆ. ಇದು ಪ್ರಮುಖವಾದ ಕಾರ್ಯಕ್ರಮ. ಅದರ ಜೊತೆಯಲ್ಲಿ ನಮ್ಮ ರಾಜುವವರ ಒಂದು ಪ್ರಮುಖವಾದಂತಹ ಬೇಡಿಕೆ ಆನೇಕಲ್ ನಗರದಲ್ಲಿ ರಿಂಗ್ ರಸ್ತೆ ಆಗಬೇಕು ಅಂತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿಗಳಿಂದ ಈ ಒಂದು ಭಾಗದ ಹಲವಾರು ಹಳ್ಳಿಯ ಕೆರೆಗಳಿಗೆ ನೀರನ್ನು ತುಂಬಿಸಬೇಕು ಅಂತಕ್ಕಂಥದ್ದು, ಹತ್ತಿಗೆರೆ ಮತ್ತು ಆನೇಕಲ್ನ ರೈಲ್ವೆ ಲೈನ್ನಲ್ಲಿ ಒಂದು ಮೇಲ್ಸೇತುವೆಯ ಒಂದು ಕಾಮಗಾರಿ ಆಗಬೇಕು ಅಂತಕ್ಕಂಥದ್ದು. ಇದು ಎಲ್ಲ ಅವರು ನನ್ನ ಮುಂದೆ ಈ ಒಂದು ಭಾಗದ ಅಭಿವೃದ್ಧಿಯ ಬಗ್ಗೆ ಹೇಳಿದ್ದಾರೆ. ಇವತ್ತು ನನಗೆ ರಾಜಕೀಯವಾಗಿ 1997 ಆನೇಕಲ್ನ ಮಹಾಜನತೆ ಅವತ್ತು ನನಗೆ ಆಶೀರ್ವಾದ ಮಾಡಿದ್ದೀರಿ. 1997 ಅಂದರೆ ಸುಮಾರು 30 ವರ್ಷಗಳ ಮುಂಚೆ ನನಗೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿರ್ತಕ್ಕಂಥ ಈ ಆನೇಕಲ್ಲಿನ ಮಹಾಜನತೆ ಇವತ್ತು ನಿಮ್ಮಿಂದ ಪುನಃ 2023 ಮೇ ತಿಂಗಳಲ್ಲಿ ನಡೆಯತಕ್ಕಂಥ ಚುನಾವಣೆಯಲ್ಲಿ ರಾಜು ಅವರನ್ನ ತಾವು ಆಶೀರ್ವಾದ ಮಾಡಿ ನಿಮ್ಮ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ನಿಮ್ಮ ಆಶೀರ್ವಾದವನ್ನು ಪಡೆಯಲಿಕ್ಕೆ ಸಮಯದ ಅಭಾವ, ಇನ್ನೂ ನಾನು ಹಲವಾರು ಭಾಗಕ್ಕೆ ಹೋಗಬೇಕಾದಂತ ಹಿನ್ನೆಲೆ ಏಕಾಂಗಿಯಾಗಿ ಈ ರಾಜ್ಯದಲ್ಲಿ ಒಂದು ಕನ್ನಡ ನಾಡಿನ ಜನತೆಯ ಒಂದು ರಕ್ಷಣೆಗಾಗಿ ಒಂದು ಕನ್ನಡಿಗರ ಸರ್ಕಾರವನ್ನ ತರಲಿಕ್ಕೆ ಹೊರಟಿದ್ದೇನೆ. ನಿಮ್ಮ ಆಶೀರ್ವಾದ ಈ ಬಾರಿ ಜನತಾದಳ ಭತ್ತದ ಹೊರೆ ಹೊತ್ತಿರತಕ್ಕಂಥ ಮಹಿಳಾ ಗುಂಪಿಗೆ ತಾವು ಆಶೀರ್ವದಿಸಿರ್ತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು. ಆರೋಗ್ಯ ಮೇಲೆ ಥ್ಯಾಂಕ್ ಯು. ಆನೆ ಡೌನ್ ಮಾಡಿ ಟ್ರೈನ್, ಆನೆ ಡೌನ್ ಮಾಡಿ. ಡೌನ್ ಮಾಡಿ, ಆರ ಡೌನ್ ಮಾಡಿ. ಮೇಲೆತ್ತಿ ನಿಧಾನ ಆರ ಮೇಲೆತ್ತಿ ಬರೀ ಟ್ರೈನು ಇಲ್ಲ. ಸಾಂಗ್ ಆಗ್ತದೆ. 1 ನಿಮಿಷ ಬ್ಯಾಂಕ್ ಸೆಟ್ ಸ್ಟಾಪ್ ಮಾಡಿ. 1 ನಿಮಿಷ ಬ್ಯಾಂಕ್ ಸೆಟ್ ನಿಲ್ಲಿಸಿ.
ಬ್ಯಾಂಕ್ ಸೆಟ್ಟು ಸ್ಟಾಪ್ ಮಾಡಿ, ಬ್ಯಾಂಕ್ ಸೆಟ್ಟು ಸ್ಟಾಪ್ ಮಾಡಿ ಒಂದು ನಿಮಿಷ. ದಯಮಾಡಿ ಯಾರು ಹಾಕ್ಬಾರ್ದು, ಯಾರು ಹಾಕ್ಬಾರ್ದು. ಹೂವ ಚೆಲ್ಬೇಡಿ, ದಯಮಾಡಿ ಹೂವ ಚೆಲ್ಬೇಡಿ. ಸ್ವಲ್ಪ ಸೈಡಿಗೆ ಹಾಕೊಳ್ಳಿ ದಯಮಾಡಿ.
ರಕ್ಷಣೆಯ ವೀರ ಕರುನಾಡಾಯಿ ಕುವರ ರೈತರ ಬೆನ್ನೆಲುಬು ಆ ಬಡವರ ಮನೆ ಬೆಳೆದು ಈ ಯುಗಕ್ಕೆ ಯುವಕರಣ ನಮ್ಮೆಲ್ಲರಿಗೂ ಅಣ್ಣ ಕುಮಾರಣ್ಣ 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 ಕುಮಾರಣ್ಣ. ಆತ್ಮೀಯ ಬಂಧುಗಳೇ, ಪಂಚರತ್ನ ರಥಯಾತ್ರೆಯ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಗ್ರಾಮಗಳಿಗೆ ಭೇಟಿ ಕೊಡ್ತಕ್ಕಂಥ ಈ ಒಂದು ಪಂಚರತ್ನ ರಥಯಾತ್ರೆಯಲ್ಲಿ ತಮ್ಮ ಗ್ರಾಮಕ್ಕೆ ಈ ಒಂದು ರಥಯಾತ್ರೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜು ಅವರು, ಅಲ್ಲಿಂದ ನಮ್ಮ ಗೋಟಗೆರೆ ಮಂಜಣ್ಣ ಅವರು, ತಾಲೂಕು ಘಟಕದ ಅಧ್ಯಕ್ಷರು ದೇವೇಗೌಡರ ನಾಯಕತ್ವದಲ್ಲಿ ಇವತ್ತು ಯಾತ್ರೆ ಸಂದರ್ಭದಲ್ಲಿ ನಮ್ಮೆಲ್ಲರ ಅಭಿಮಾನಿಗಳಿಂದ ಆಶೀರ್ವಾದ ಮಾಡಿದ್ದೇವೆ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕಂತ ವಂದನೆಗಳು. ಈ ಒಂದು ರಥಯಾತ್ರೆಯ ಉದ್ದೇಶ ಈ ರಾಜ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನ ಪ್ರತಿದಿನ ನನ್ನ ಗಮನಕ್ಕೆ ತರತಕ್ಕಂಥ ಈ ನಾಡಿನ ಬಡ ಕುಟುಂಬದ ತಾಯಂದಿರು, ರೈತರು, ಯುವಕರ ಅವರ ಒಂದು ಅಹವಾಲುಗಳನ್ನ ನಾನೇನು ಗಮನಿಸಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ಈ ಪಂಚರತ್ನ ಅಂತಕ್ಕಂಥ 5 ಯೋಜನೆಗಳನ್ನ ಈ ರಾಜ್ಯದಲ್ಲಿ ಮುಂದಿನ 5 ವರ್ಷದಲ್ಲಿ ಸುಮಾರು 2.5 ಲಕ್ಷ ಕೋಟಿ ವೆಚ್ಚದಲ್ಲಿ ಬಂಡವಾಳವನ್ನು ಹೂಡಿದರೆ ಈ ನಾಡಿನ ಪ್ರತಿ ಬಡ ಕುಟುಂಬಗಳು, ಇಲ್ಲಿ ಜಾತಿಯ ಪ್ರಶ್ನೆ ಇಲ್ಲ, ಧರ್ಮದ ಪ್ರಶ್ನೆ ಇಲ್ಲ, ಯಾರು ಇವತ್ತು ನೋಡಲಿದ್ದಾರೆ, ಎಲ್ಲಾ ಕುಟುಂಬಗಳ ಒಂದು ಸರಿ ಸಮಾನವಾದಂತಹ ಬದುಕನ್ನ ತರ್ತಕ್ಕಂಥದಕ್ಕೆ ಈ 5 ಯೋಜನೆಗಳು ಅತ್ಯಂತ ಸಹಕಾರಿಯಾಗಿದೆ. ಆ ನಿಟ್ಟಿನಲ್ಲಿ ಒಂದು ಅವಧಿಯ ಸರ್ಕಾರ ಮುಂದಿನ ವಿಧಾನಸಭೆಯ ಚುನಾವಣೆಯಲ್ಲಿ 5 ವರ್ಷದ ಆಡಳಿತವನ್ನು ಜನತಾದಳಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಿದರೆ ಈ ನಾಡಿನ ಒಂದು ನೆಮ್ಮದಿಯ ನಿಜವಾದ ರಾಮರಾಜ್ಯದ ದಿನಗಳನ್ನು ತಾವು ನೋಡಲಿಕ್ಕೆ ಸಾಧ್ಯ ಇದೆ. ಅದರ ಹಿನ್ನೆಲೆಯಲ್ಲಿ ಒಂದು ಬಾರಿ ಜನತಾದಳವನ್ನು ಈ ಚುನಾವಣೆಯಲ್ಲಿ ರಾಜ್ಯಗಳಿಗೆ ಆಶೀರ್ವಾದವನ್ನ ಮಾಡುವ ಮುಖಾಂತರ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು. ಎಲ್ಲ ಮಾಡಿದೆ
ಕುಮಾರ ನಿಮಗೆ, ಕುಮಾರ ನಿಮಗೆ, ಮುಂದಿನ ಮುಖ್ಯಮಂತ್ರಿ ಕುಮಾರ ನಿಮಗೆ, ಮುಂದಿನ ಶಾಸಕರು ಕೈತರಾಜ ನಿಮಗೆ, ಕೊಟ್ಟಿಗೆ ಮಂದಿ ನಿಮಗೆ. ಈಗ ಸಾಲಕ್ಕೆ ಪೊಲೀಸ್ ಡಿಜೆ ಗಾಡಿ ಮುಂದೆ ಇರಬೇಕು. ಪೊಲೀಸ್ ಇಲಾಖೆಯಲ್ಲಿ ಮನವಿ, ಡಿಜೆ ಗಾಡಿ ಮುಂದೆ ಇರಬೇಕು. ಪೊಲೀಸ್ ಮುಂದೆ ಹೋಗಬೇಕು. ಅದು ಇಟ್ಕೊಳಕ್ ಹೋದೆ, ಇಟ್ಕೊಂಡು ಬಟ್ ವಿಜಯ ಜಾಸ್ತಿ ಅದಾದ್ಮೇಲೆ ದಯವಿಟ್ಟು ಹತ್ತು ಮೇಲೆ ಕಾಯ್ತಾ ಇದ್ದಾರೆ ಜನ ಎಲ್ಲ. ದಯವಿಟ್ಟು ಬೇಗ ಧನ್ಯವಾದಗಳು. ಮುಂದೆ ದಾರಿ ಮಾಡ್ಕೊಡ್ಬೇಕಂತ ನಂಬಿ ಮುಂದೆ ದಾರಿ ಮಾಡ್ಕೊಳ್ಬೇಕು. ಯಾವುದೇ ತಪ್ಪು ಮುಂದೆ ದಾರಿ ಮಾಡ್ಕೊಡಿ. ರೈಲ್ವೆ ಗೇಟ್ ಮೇಲೆ ಇದೆ. ಎಲ್ಲ ಭಾಗದಿಂದ ನಾನು ತಮ್ಮ ಸಮಯವನ್ನು ಜಾಸ್ತಿ ತೆಗೆದುಕೊಳ್ಳಿ ಇವತ್ತಿನ ಈ ಒಂದು ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲ ಹಿರಿಯರು, ನಮ್ಮ ತಾಯಂದಿರು, ಸಹೋದರಿಯರು ಅಭಿಮಾನದಿಂದ ನಮಗೇನು ಬರಮಾಡ್ಕೊಂಡಿದ್ದೆ ತಮ್ಮೆಲ್ಲರಿಗೂ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ಇವತ್ತು ಈ ಒಂದು ಮುಖಾಂತರ ರೈತ ಬಂಧುಗಳು, ನಮ್ಮ ತಾಯಂದಿರು, ಯುವಕರ ಸಮಸ್ಯೆಗಳಿಗೆ ಈ ಬಂದಂತದ್ರಿಂದ ಈ ರಾಜ್ಯದಲ್ಲಿ ನಾವು ಜಾರಿ ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ
ಸಂತೋಷದಿಂದ ಪಡೆದಂತ ಯೋಜನೆ ಇದೆ. ಮುಖಾಂತರ ಒಂದು ಸ್ವತಂತ್ರ ಸ್ಪಷ್ಟ ಬಹುಮತದ ಸರ್ಕಾರ ತರಲಿಕ್ಕೆ ತಮ್ಮ ಆಶೀರ್ವಾದವನ್ನು ಬಯಸ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಎಲ್ಲ ನಮ್ಮ ತಾಯಂದಿರ ಸಹೋದರಿಯರಿಗೆ ಹಿರಿಯರಿಗೆ ಭಗವಂತ ಒಳ್ಳೆಯದು ಮಾಡಲಿರ್ತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಿಮ್ಮೆಲ್ಲರಿಗೂ ಯೋಚನೆ ಮಾತು ಮಾಡ್ತೀನಿ. ಅಣ್ಣ 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 ಕುಮಾರಣ್ಣ ಅಣ್ಣ 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 ಕುಮಾರಣ್ಣ ಪ್ರಾಚೀನ ಕಾರುಣ್ಯಗಳೇ ನೀನೇನು ಬೇಕು ಈ ನಾಡಿಗೆ ಕಾಯ್ತಾ ಇರೋ ಈ ಜನಸೇನೆಗೆ ನೀನೇನು ಬೇಕು ಈ ನಾಡಿಗೆ ಕಾಯ್ತಾ ಇರೋ ಈ ಜನಸೇನೆಗೆ ಅಣ್ಣ 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 ಕುಮಾರಣ್ಣ ಮತ್ತೊಂದು ಆಸೆ ಕಣ್ಣ ಅಣ್ಣ 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 ಕುಮಾರಣ್ಣ ನಿಂದ ರಾಜ್ಯ ಬರಿದಾಯ್ತ ಗಾಂಧೀಜಿ ಕಂಡಂತ ಕನಸನ್ನು ರಾಮವಾಸವ್ಯ ನೀ ಮಾಡಿದೆ. ಗ್ರಾಮಗಳ ನೋವನ್ನು ನೀ ಅರಿತು ಸ್ಥಳದಲ್ಲೇ ಪರಿಹಾರ ನೀ ಮಾಡಿದೆ. ಜನತಾದರ್ಶ ನೀ ಮಾಡಿದೆ. ವಿಶ್ವಕ್ಕೆ ಮಾದರಿ ನೀ ಎನಿಸಿದೆ. ಜನತಾದರ್ಶನ ನೀ ಮಾಡಿದೆ. ವಿಶ್ವಕ್ಕೆ ಮಾದರಿ ನೀ ಎನಿಸಿದೆ. ಕೋರಿಕೆ ಇದು ನಿಂತೋರಿಗೆ ನಿಂತಲ್ಲ ಕಣ್ಣೀರ ನೀ ಬರೆಸಿದೆ. ಎಲ್ಲರೂ ಮೆಚ್ಚುವ ಜನನಾಯಕ ಎಲ್ಲರೂ ಮೆಚ್ಚುವ ಜನನಾಯಕ ಅಣ್ಣ 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 ಕುಮಾರಣ್ಣ ಅಣ್ಣ 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 ಕುಮಾರಣ್ಣ ರಾಜ್ಯಕ್ಕೆ ಆಶ್ವಾಸ ಕೊಡೋದಿಲ್ಲ. ಭ್ರಷ್ಟಾಚಾರ ನೀ ಮಾಡಿಲ್ಲ. ಮಾಡೋನ್ನ ಕಂಡು ಸುಮ್ಮನಿರಲ್ಲ. ಸುಳ್ಳು ಆಪಾದನೆ ನೀ ಮಾಡಲ್ಲ. ಸಾಕ್ಷಿ ಹಿಂದೆ ಮಾತಾಡಲ್ಲ. ಸುಳ್ಳು ಆಪಾದನೆ ನೀ ಮಾಡಲ್ಲ. ಸಾಕ್ಷಿ ಹಿಂದೆ ಮಾತಾಡಲ್ಲ. ಮಣ್ಣು ಮಾಡೋದು ಗೊತ್ತಿಲ್ಲ. ಹೇಳಿಕೆ ಮಾಡೋದು ನೀ ಮರೆಯಲ್ಲ. ಸತ್ಯಾಂಶ ತಿಳಿದೆ ಮಾತಾಡಲ್ಲ. ಅವರಿರೋ ಸತ್ಯಾಂಶ ತಿಳಿದೆ ಮಾತಾಡಲ್ಲ. ಅಣ್ಣ 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 ಕುಮಾರಣ್ಣ ಮತ್ತೊಂದು ಆಸೇಕಣ್ಣ ಅಣ್ಣ 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 ಕುಮಾರಣ್ಣ ನಿನ್ನೊಬ್ಬ ನಿಜವಾದ ದೊರೆಯಣ್ಣ. ಬೇರೆ ರಾಜಕೀಯ ಪಕ್ಷಗಳು ರೈತರ ಹೆಸರಲ್ಲಿ ಮುಂಬರ್ತಾರೆ. ರೈತ ಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ಎಲ್ಲರೂ ಹಿಂಸೈತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋಣ ಯಾರು ತಿರುಗಿ ನೋಡೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋಣ ಯಾರು ತಿರುಗಿ ನೋಡೋದಿಲ್ಲ. ಅವರಿಗೆ ಪರಿಹಾರ ಕೊಡೋದನ್ನ ಈ ಮಾತ್ರ ಒಂದು ಕೈಗಿಲ್ಲ. ಮಣ್ಣಿನ ಮಕ್ಕಳ ಕಣ್ಣ ಮುಂದೆ ಯಾವತ್ತು ಮಾತ್ರ
ಮಾಡಲ್ಲ ನಿನ್ನ ಮಕ್ಕಳು ಕಣ್ಣ ಮುಂದೆ ಯಾವತ್ತು ಮಾಡಲ್ಲ ಮಾಡಲ್ಲ ಅಣ್ಣ 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 ಕುಮಾರಣ್ಣ ಮತ್ತೊಂದು ಸಿಎಂ ಆಗ್ಬೇಕಣ್ಣ ಅಣ್ಣ 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 ಕುಮಾರಣ್ಣ ಕೃಷಿಕರ ಪಾಲಿನ ದೊರೆಯಾಗಣ್ಣ ಅಣ್ಣ 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 ಕುಮಾರಣ್ಣ ನೀವರ ಹಾದಿ ನೋಡ್ತಾರಣ್ಣ ಅಣ್ಣ 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 ಕುಮಾರಣ್ಣ ರಾಜ್ಯಕ್ಕೆ ನಿನ್ನಂತೆ ಕರ್ಪೂರ ಗ್ರಾಮಸ್ಥರಿಗೆ ಕುಮಾರನಿಗೆ ಒಟ್ಟಿಗೆರ ಮಂಡಳಿಗೆ ರಾಜ್ಯ ರಾಜನಿಗೆ ವೆಹಿಕಲ್ ಸ್ವಲ್ಪ ಡಿಜೆ ವೆಹಿಕಲ್ ಸ್ವಲ್ಪ ಡಿಜೆ ವೆಹಿಕಲ್ ನಿಲ್ಸೋಣ. ಕರ್ಪೂರ ಗ್ರಾಮದ ಎಲ್ಲ ಆತ್ಮೀಯ ತಂದೆ ತಾಯಂದ್ರೆ ಯುವಕ ಸ್ನೇಹಿತರು ಸಮಯದ ಅಭಾವ, ಇನ್ನು ಹಲವಾರು ಭಾಗಕ್ಕೆ ಭೇಟಿ ಕೊಡಬೇಕಾದಂತ ಹಿನ್ನೆಲೆ ಮತ್ತು ಸ್ವಲ್ಪ ತಡನೂ ಆಗಿದೆ. ತಡವಾಗಿ ಬಂದಿರೋದಕ್ಕೆ ತಮ್ಮೆಲ್ಲರ ಕ್ಷಮೆ ಕೋರಿ ಇವತ್ತು ಪಂಚರತ್ನ ರಥಯಾತ್ರೆಯ ಮುಖಾಂತರ ನನ್ನ ಒಂದು ಬಡವರ ಪರವಾದಂತ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಜನತೆಯ ಆಶೀರ್ವಾದವನ್ನ ಪಡೆಯಲಿಕ್ಕೆ ಹೊರಟಿದ್ದೇನೆ. ಇವತ್ತು ನಿಮ್ಮಗಳ ಆಶೀರ್ವಾದದಲ್ಲಿ ಈ ಒಂದು ಮುಂದಿನ ಸರ್ಕಾರ 5 ವರ್ಷದ ಜನತಾದಳದ ಸರ್ಕಾರವನ್ನ ತಾವು ಜನತಾದಳಕ್ಕೆ ಆಶೀರ್ವಾದ ಮಾಡಿ ರಾಜು ಅವರನ್ನ ಆಯ್ಕೆ ಮಾಡಿದ್ರೆ ಈ 5 ಪಂಚರತ್ನ ಅಂತಕ್ಕಂಥ ಯೋಜನೆಗಳಿಂದ ಈ ರಾಜ್ಯದಲ್ಲಿ ಪ್ರತಿ ಬಡ ಕುಟುಂಬಗಳು, ಅದು ರೈತ ಬಂಧುಗಳಿರಲಿ, ಮಹಿಳೆಯರಿರಲಿ, ಯುವಕರಿರಲಿ, ಎಲ್ಲಾ ಬಡವರ ಒಂದು ಕಲ್ಯಾಣಕ್ಕೆ ಮತ್ತು ನಿಜವಾದ ರಾಮರಾಜ್ಯವನ್ನ ಈ ರಾಜ್ಯದಲ್ಲಿ ಸ್ಥಾಪಿಸತಕ್ಕಂಥ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಗಳ ವೆಚ್ಚದ ಒಂದು ಅನುದಾನವನ್ನ ಇವತ್ತು ಬಂಡವಾಳವನ್ನ ಮಾಡಿ ಎಲ್ಲ ನನ್ನ ರೈತ ಬಂಧುಗಳಿರಲಿ, ಪ್ರತಿಯೊಬ್ಬ ಯುವಕರ ಒಂದು ಬದುಕಿಗೆ, ಮಹಿಳೆ ಸ್ವಾಭಿಮಾನದ ಬದುಕಿಗೆ ಈ 5 ಕಾರ್ಯಕ್ರಮಗಳು ಅತ್ಯಂತ ಉಪಯುಕ್ತವಾದ ಕಾರ್ಯಕ್ರಮಗಳು. ಅದರಿಂದ ಇವತ್ತು ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ತಮ್ಮ ಗ್ರಾಮಕ್ಕೆ ನಾನು ಒಟ್ಟಿಗೆರೆ ಮಂಜಣ್ಣ ಅವರು, ನಮ್ಮ ದೇವೇಗೌಡರು, ರಾಜವರು ಬಂದಿದ್ದೇವೆ. ನಿಮ್ಮ ಆಶೀರ್ವಾದ ಈ ಬಾರಿ ಜನತಾ ತಾವು ನೀಡೋದ್ರ ಮುಖಾಂತರ ಹಿಂದೆ 1997 ನಾನು ಲೋಕಸಭೆಗೆ ನಿಂತಾಗ ಒಂದು ಬಾರಿ ನನಗೆ ಆಶೀರ್ವಾದ ಮಾಡಿದ್ದೀರಿ. ಅದನ್ನು ನಾನು ಮರೀತಕ್ಕಂಥವನಲ್ಲ. ಅದಾದ ನಂತರ ಸ್ವಲ್ಪ ಯಾಕೋ ನಮ್ಮ ಪಕ್ಷದ ಸಂಘಟನೆಗೆ ಸ್ವಲ್ಪ ಕೊರತೆ ಇತ್ತು. ಆದರೆ ಈಗ ನಮ್ಮ ನಾಯಕರುಗಳು ಯುವಕರ ಒಂದು ಶ್ರಮದಿಂದ ಒಂದು ಹೊಸ ಒಂದು ಗಾಳಿಯನ್ನು ಬೀಸ್ತಾ ಇದೆ ಆನೆಕಲ್ಲಿನಲ್ಲಿ. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಋಣ ತೀನಿ ಅಂತಕ್ಕಂಥ ಮಾತೇಳಿ ನಿಮ್ಮೆಲ್ಲರಿಗೆ ಒಂದ್ ಸೈಡ್ ಮಾತು ಮುಗಿಸ್ತಾನೆ. ಜೈ ಜೈ ಕರ್ನಾಟಕ ಮಾತು. ಕರ್ಪೂರ ಗ್ರಾಮಸ್ಥರಿಗೆ ಧನ್ಯವಾದಗಳು ಮುಂದಿನ ಸಂಸ್ಥೆ ಜಾಗಲಿಲ್ಲ ಗುರು, ಇನ್ನೊಂದು ಜಾಗ ನವೀನ ಬರ್ತಾನ ಒಂಚೂರು ಕೊಡಿ ಅಣ್ಣ. ಮೀಡಿಯಾ ಗಾಡಿ ಡಿಜೆ ಗಾಡಿ ನಿಧಾನ ಚೂರು ಮಾಡಿ ಈಗ
ಮಾಡ್ತಾರೆ ಡಿಜೆ ಗಾಡಿ ಮೀಡಿಯಾ ಗಾಡಿ ಕರ್ಪೂರ ಸಾಮರ್ಥ್ಯಕ್ಕೆ ಧನ್ಯವಾದಗಳಿಂದ ಓಪನ್ ಗಾಡಿ ಮುಂದೆ ಬರಲಿ, ಓಪನ್ ಗಾಡಿ ಮುಂದೆ ಬರಲಿ.
ಎಲ್ಲ ಆತ್ಮೀಯ ಬಂಧುಗಳು ಈ ಒಂದು ಪಂಚರತ್ನ ರಥಯಾತ್ರೆಯ ಇವತ್ತಿನ ದಿನ ಆನೆಕಲ್ ತಾಲೂಕಿನ ಹಲವಾರು ಭಾಗಕ್ಕೆ ನಾವು ಭೇಟಿ ಕೊಡ್ತಕ್ಕಂಥ ಈ ಒಂದು ರಥಯಾತ್ರೆಗೆ ತಾವೆಲ್ಲರೂ ಗ್ರಾಮದ ಸಮಸ್ತ ತಂದೆ ತಾಯಂದಿರು ಹಿರಿಯರೆಂದು ಸೇರಿ ಯುವಕರು ಒಳಗೊಂಡಂತೆ ನಮಗೇನು ಅತ್ಯಂತ ಪ್ರೀತಿ ಅಭಿಮಾನದಿಂದ ನಮ್ಮ ಕುಟುಂಬದ ಮಕ್ಕಳು ಬಂದಿದ್ದಾರೆ ಅಂತಕ್ಕಂಥ ಭಾವನೆಯಲ್ಲಿ ನಮಗೇನು ಆಶೀರ್ವಾದ ಮಾಡಿದ್ದೀರಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಈ ರಾಜ್ಯದಲ್ಲಿ 2 ಬಾರಿ ನಾಡಿನ ಜನತೆಯ ಸಂಪೂರ್ಣ ಆಶೀರ್ವಾದದಲ್ಲಿ ಮುಖ್ಯಮಂತ್ರಿ ಆಗದೇ ಇದ್ದರು. ಯಾವುದೇ ಕೆಲವು ರಾಜಕೀಯದ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಯಾಗಿ ಜನಪರವಾದಂಥ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾನೆ. ಗ್ರಾಮ ವಾಸ್ತವ್ಯ ಜನತಾ ದರ್ಶನದ ಮುಖಾಂತರ ಈ ನಾಡಿನ ಪ್ರತಿ ಬಡ ಕುಟುಂಬಗಳ ನೋವಿಗೆ ಸ್ಪಂದಿಸತಕ್ಕಂಥ ಒಬ್ಬ ಸಾಮಾನ್ಯ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾನೆ. ನಾನು ಅಧಿಕಾರ ಬಿಟ್ಟ ನಂತರವೂ ಈ ನಾಡಿನ ತಾಯಂದಿರು, ರೈತರು, ಯುವಕರು ಅವರ ಸಮಸ್ಯೆಗಳನ್ನು ನೀಡಿಕೊಳ್ಳಲಿಕ್ಕೆ ಬಂದಾಗ ಅವರ ಕಣ್ಣಲ್ಲಿ ನೀರನ್ನು ಕಾಣ್ತಾ ಇದ್ದಾನೆ. ಇದರ ಹಿನ್ನೆಲೆಯಲ್ಲಿ ಈ ಪಂಚರತ್ನ ಅಂತಕ್ಕಂಥ 5 ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ಮುಂದಿನ 5 ವರ್ಷದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಸ್ಪಷ್ಟ ಬಹುಮತದ ಸರ್ಕಾರ ಈ ರಾಜ್ಯದಲ್ಲಿ ತಾವು ನೀಡಿದಂತ ಒಂದು ಅವಕಾಶ ಕೊಟ್ಟರೆ ಇವತ್ತು ರಾಮರಾಜ್ಯ ಅಂತಕ್ಕಂಥದ್ದು ಏನು ಅನ್ನೋದನ್ನ ಈ 5 ಕಾರ್ಯಕ್ರಮವನ್ನು ಅಳವಡಿಸಿದ್ದೇವೆ. ಪ್ರತಿ ಕುಟುಂಬಗಳು ಯಾವುದೇ ಜಾತಿಯ ಧರ್ಮದ ಹಂಗಿಲ್ಲದೆ ತಾವೆಲ್ಲ ನೆಮ್ಮದಿಯಿಂದ ಸ್ವತಂತ್ರವಾದ ಸ್ವಾಭಿಮಾನದ ಜೀವನವನ್ನು ತಾವು ಕಾಣಬಹುದು. ಆ ದೃಷ್ಟಿಯಿಂದ ಇದಕ್ಕೆ ಸುಮಾರು 2.5 ಲಕ್ಷ ಕೋಟಿ ಹಣವನ್ನು ಇವತ್ತು ಬಂಡವಾಳ ಹಾಕಬೇಕು. ಈ 2.5 ಲಕ್ಷ ಕೋಟಿ ಹಣವನ್ನು ನಾನು ಸರ್ಕಾರದಲ್ಲಿ ಸಂಗ್ರಹಿಸಬೇಕು ಅಂದ್ರೆ ಬಿಜೆಪಿ ಕಾಂಗ್ರೆಸ್ನ ಜೊತೆಗೂಡಿ ಈ ಕಾರ್ಯಕ್ರಮ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಬಡತನ ನೋಡ್ತಾ ಇದ್ದೀರಿ, ಕೂಲಿ ಕಾರ್ಮಿಕರ ಪರಿಸ್ಥಿತಿ ನೋಡ್ತಾ ಇದ್ದೀರಿ, ನಮ್ಮ ರೈತರ ಪರಿಸ್ಥಿತಿ ನೋಡ್ತಾ ಇದ್ದೀರಿ. ಇದೆಲ್ಲದಕ್ಕೂ ಪರಿಹಾರ 1 ಬಾರಿ 5 ವರ್ಷದ ಜನತಾ ಸರ್ಕಾರ ಅಂತಕ್ಕಂಥದ್ದನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಂದಿದ್ದೇನೆ. ಒಂದು ಅವಕಾಶ ನಮಗೆ ತಾವು 5 ವರ್ಷದ ಸರ್ಕಾರವನ್ನು ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಕೈಗೂಡಿಸಿ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಭಗವಂತ ಎಲ್ಲರ ಮನೆಯತಕ್ಕಂಥ ಶುಭಾಶಿಸಿ ನಾನು ಮಾತು ಬರ್ತೇನೆ. ಜೈ ಹಿಂದ್ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಿ. ಎಲ್ಲರಿಗೂ ನಮಸ್ಕಾರ. ಅಲ್ಲ ದಯಮಾಡಿ ಹೂವು ಹಾಕ್ಬೇಡಿ, ದಯಮಾಡಿ ಹೂವು ಹಾಕ್ಬೇಡಿ, ದಯಮಾಡಿ ಅಲ್ಲ ಹೂವು ಹಾಕ್ಬೇಡಿ. ಹಿಂದೆ ತಗೊಳ್ಳಿ, ಹಾರ ಹಿಂದೆ ತಗೊಳ್ಳಿ, ಮೇಲೆ ಈಗ ಮೂವ್ ಮಾಡ್ಕೊಳ್ಳಿ. ಪೊಲೀಸ್ ಮುಂದೆ ಮೂವ್ ಮಾಡಿ. ಕಾರ್ಯಕರ್ತರ ಮೇಲೆ ಹಾಕಿ ಚೆನ್ನೈ ಕಾರ್ಯಕರ್ತರ ಮೇಲೆ ಈಗ ಮೂವ್ ಮಾಡಿ. ಪೊಲೀಸ್ ಪೈಲಟ್ ಮುಂದೆ ಹೋಗ್ಬೇಕು ಸರ್. ಪೊಲೀಸ್ ಪೈಲಟ್ ಡಿಜೆ ಗಾಡಿ ಮುಂದೆ ಮೂವ್ ಮಾಡಬೇಕು. ಡಿಜೆ ಮೂವ್ ಮಾಡ್ಬೇಕು. ನಮಗೆ ಕುರಿತವರು ಅಭಿಮಾನಿ ಎಲ್ಲ ಬಿಟ್ಟವರು ಇದ್ದಾರೆ. ಏನಾದ್ರೂ ಚಕ್ಕೋದಿಲ್ಲ, ಏನೇ ಬಂದು ಕುಕ್ಕೋದಿಲ್ಲ. ಬಡಬಾದನಿಗ ಹಿರಿದ ನಮ್ಮ ಸಮಾಜ
ಜನತಾದಳ ಜನತಾದಳ ಗಲ 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 ಯುವ ಜನತಾದಳ ಗಲ 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 ಯುವ ಜನತಾದಳ ದಯವಿಟ್ಟು ರಸ್ತೆಗಳ ಬಗ್ಗೆ ಗಾಡಿಗಳು ಟೂ ವೀಲರ್ಗಳು ಈಗ ಮೂವ್ ಮಾಡ್ಕೊಳ್ಳಿ ಮೂವ್ ಮಾಡಿ ಮುಂದೆ ಗಾಡಿಗಳು ಮೂವ್ ಮಾಡಿ ಡಿಜೆ ಗಾಡಿ ಮೂವ್ ಮಾಡ್ತಾರೆ ಡಿಜೆ ಗಾಡಿ ಮುಂದೆ ಇರೋ ಜೀಪು ದಯಮಾಡಿ ಮುಂದೆ ಮೂವ್ ಮಾಡಿ ಅಣ್ಣ ಬುಕ್ಕುಗಳನ್ನು ಹಾಕಿದ ಮಾರ್ಗದಲ್ಲಿ ಸಾಗುತ್ತಿರುವ ಯುವಕರು ಈಗಲಾದರೆ ದಯಮಾಡಿ ಮೂವ್ ಮಾಡ್ತಾರೆ ಸದನವನ್ನು ಸಾಧ್ಯವಿಲ್ಲ ಎಂದಿಗೂ ಚಂಡಿಯ ಶಿವಶಕ್ತಿ ಪ್ರಕಲ್ಪೆ ಕಾರಣ ಗುರುತು ಚಂದ ಕಡೆಯು ನಮಗೆ ಬಾವುಟ ಫಲಿತಾಂಶ ಅಲ್ಪಸಂಖ್ಯಾತ ಕೋಟಿ ಜನರ ಸಂಯಮಗಳು ಜನತಾದಳ 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 ಜಲ 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 ಯುವ ಜನತಾದಳ ಜಲ 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 ಯುವ ಜನತಾದಳ ಯುವ ಜನತಾದಳ 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 ಯೋಜನೆಗೆ ಬಲ ನೀಡಿ ಯೋಜನೆಗೆ ಬಲ ನೀಡಿ ಒಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಮುಖ್ಯಮಂತ್ರಿ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ ವಿದ್ಯಾರ್ಥಿಗಳಿಗೆ ವಿದ್ಯೆಯು ಉಚಿತ ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ ಶಾಲೆಯ ತಲೆಯಲ್ಲಿ ನೀವಿರುವಲ್ಲೇ ವಿದ್ಯೆಗೆ ಆದ್ಯತೆ ಹೊಸ ಬಗೆ ಶಾಲೆ ಶಾಲೆಯ ತಲೆಯಲ್ಲಿ ನೀವಿರುವಲ್ಲೇ ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ ಇನ್ನೆಂದು ಪೋಷಕರು ಚಿಂತಿಸಬಾರದು ಯಾವುದೇ ವಿದ್ಯಾರ್ಥಿ ಕಷ್ಟಪಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು ತುಂಬಾನೇ ಹೈಟೆಕ್ಕು ಆಸ್ಪತ್ರೆಯ ಕಟ್ಟೋದು ನಮ್ಮ ಕೆಲಸ ಈಗಿರುತ್ತದೆಯ
ಆತ್ಮಹತ್ಯೆ ಮುಂದೆ ಇರದು ರೈತ ಚೈತನ್ಯ ಯೋಜನೆ ನಮದು ರೈತರ ಆತ್ಮಹತ್ಯೆ ಮುಂದೆ ಇರದು ಸಾಲನೆ ಮಾಡದಂತ ಸ್ವಾವಲಂಬನೆ ಚಿಂತೆಯ ಕಳೆಗೆ ಬಂದ ರೈತ ಯೋಜನೆ ಸಾಲನೆ ಮಾಡದಂತ ಸ್ವಾವಲಂಬನೆ ಚಿಂತೆಯ ಕಳೆಗೆ ಬಂದ ರೈತ ಯೋಜನೆ ಬೆಳೆದ ಬೆಳೆಗಳಿಗೆ ಯೋಜನೆ ತಂದಾಯ್ತು ರೈತರ ನಿಮಿಗಂತ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಯುವನೊಬ್ಬ ಮಾರ್ಗದಲ್ಲಿ ಮಹಿಳೆ ನಡೆಯಲಿ ಅದಕ್ಕೆ ಯೋಜನೆ ಇದೆ ನಮ್ಮಲ್ಲಿ ಯುವನೊಬ್ಬ ಮಾರ್ಗದಲ್ಲಿ ಮಹಿಳೆ ನಡೆಯಲಿ ಅದಕ್ಕೆ ಯೋಜನೆ ಇದೆ ನಮ್ಮಲ್ಲಿ ಹೊಸ ಹೊಸ ಉದ್ಯೋಗ ಸ್ತ್ರೀಯರಿಗಾಗೆ ತಂತ್ರಗಳ ತರಬೇಕು ನಿಮಗೆ ಹೊಸ ಹೊಸ ಉದ್ಯೋಗ ಸ್ತ್ರೀಯರಿಗಾಗೆ ತಂತ್ರಗಳ ತರಬೇಕು ನಿಮಗೆ ಅಚ್ಚರಿಯ ತಂದೆಯೊಬ್ಬ ಹಗರದ ಬಾಯಲ್ಲಿ ಕೇಳಿಯಷ್ಟು ಮಾತುಗಳಲ್ಲಿ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಮನೆ ಎಲ್ಲರಿಗೂ ಇರಬೇಕೆಂದು ವಸತಿ ಆಸರೆಯ ಯೋಜನೆ ನಮದು ಮನೆಯು ಎಲ್ಲರಿಗೂ ಇರಬೇಕೆಂದು ವಸತಿ ಆಸರೆಯ ಯೋಜನೆ ನಮದು ಸ್ವಂತ ಮನೆಯಿಲ್ಲದ ಬಡವರಿಗಾಗಿ ಕಂಕಣ ಕೊಟ್ಟೆವು ನಿಮ್ಮ ಸಲುವಾಗಿ ಸ್ವಂತ ಮನೆಯಿಲ್ಲದ ಬಡವರಿಗಾಗಿ ಕಂಕಣ ಕೊಟ್ಟೆವು ನಿಮ್ಮ ಸಲುವಾಗಿ ನೊಂದೂರ ಕಣ್ಣೀರು ನೊಂದೂರ ಕಣ್ಣೀರು ಒರೆಸಲು ಬಂದವು ಲಕ್ಷಾಂತರ ಅಲ್ಲೇ ಜೆಸಿಪಿ ಹೈ ಟೆನ್ಷನ್ ಒಳಗೆ ಅಲ್ಲೇ ಮುಂದೆ ಬಂದ್ವಿ ನಾವೇ ಹಿಂದೆ ತಗೊಳ್ಳಿ ಜೆಸಿಪಿ ಡೀಜೆ ವೆಹಿಕಲ್ ಮುಂದೋಗಡೆ ಹೀಗೆ ನಿಂತ್ಕೊಂಡು ಅಲ್ಲೇ ಎಲ್ಲಿಗೆ ಡಿಜೆ ವೆಹಿಕಲ್
ಬಿಡಿಗೂ ಎರ್ಸ್ಬಿಡ್ರಿ, ಹುಷಾರಿಲ್ಲ, ಬಿಡಿಗೂ ಎರ್ಸ್ಬಿಡಿ. ಮಾಯಸಂದ್ರ ಗ್ರಾಮದ ಎಲ್ಲ ನನ್ನ ಆತ್ಮೀಯ ತಂದೆ ತಾಯಿಗಳು ಮಾಯಸಂದ್ರ ಗ್ರಾಮದ ಎಲ್ಲ ಆತ್ಮೀಯ ತಂದೆಗಳು ಇವತ್ತಿನ ಈ ಒಂದು ಪಂಚರತ್ನ ರಥಯಾತ್ರೆಯ ಈ ಒಂದು ಹಿನ್ನೆಲೆಯಲ್ಲಿ ಮಾಯಸಂದ್ರದಲ್ಲಿ ಇವತ್ತು ಈ ಒಂದು ರಥಯಾತ್ರೆ ಪ್ರವಾಸ ಮಾಡ್ತಕ್ಕಂಥ ಈ ಒಂದು ಹಿನ್ನೆಲೆಯಲ್ಲಿ ಗ್ರಾಮದ ಸಮಸ್ತ ತಂದೆ ತಾಯಿಗಳು, ಯುವಕ ಮಿತ್ರರು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ರಾಜು ಅವರು, ಗೊಟ್ಟಗೆರೆ ಮಂಜು ಅವರು ಮತ್ತು ದೇವೇಗೌಡರು ಇವರೆಲ್ಲರ ಜೊತೆ ಬಂದಾಗ ನಮ್ಮ ರಮೇಶ್ ಅವರು ಪಂಚಾಯಿತಿಯ ಅಧ್ಯಕ್ಷರಿದ್ದಾರೆ. ಇವತ್ತು ರಮೇಶ್ ಅವರ ನೇತೃತ್ವದಲ್ಲಿ ಮಾಜಿ ಅಧ್ಯಕ್ಷರು ರಮೇಶ್ ಅವರ ಒಂದು ಸಂಘಟನೆ ಮೇಲೆ ಅವ್ರ ಮೇಲೆ ಇದ್ದಂತ ಪ್ರೀತಿ ವಿಶ್ವಾಸ, ಅವರು ಈ ಬಾರಿ ಜನತಾದಳ ರೈತರ ಪಕ್ಷ ಜನರ ಪಕ್ಷವನ್ನ ಈ ಬಾರಿ ಅಧಿಕಾರಕ್ಕೆ ತರಬೇಕು ಅಂತೇಳಿ ರಮೇಶ್ ಅವರು ನಿಮ್ಮೆಲ್ಲರ ಮನವೊಲಿಸಿ ಈ ಭಾಗದಲ್ಲಿ ಸಂಘಟನೆಗೆ ಅವರೇನು ಒಪ್ಪಿಕೊಟ್ಟಿದ್ದಾರೆ. ಅವರಿಗೆ ನಾನು ಕಿವಿನಲ್ಲಿ ಹೇಳ್ತಾ ಇದ್ರು, ಒಂದು ಬಾರಿ ಈ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಾದಾಗ ಅಣ್ಣ ನೀವು ಮುಖ್ಯಮಂತ್ರಿಯಾಗಿ 10 ಲಕ್ಷ ರೂಪಾಯಿಗಳನ್ನ ಮಾಯಸಂದ್ರ ಒಂದು ಪಂಚಾಯಿತಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಕೊಟ್ಟರೆ ಅಂತಕ್ಕಂಥ ಮಾತನ್ನ ನಮ್ಮ ರಮೇಶ್ ಅವರೇನು ಜ್ಞಾಪಕ ಮಾಡ್ತಾ ಇದ್ದಾರೆ. ಒಂದು ಈ ಭಾಗದ ಎಲ್ಲ ತಂದೆ ತಾಯಂದಿರು ಯುವಕರಿಗೆ ಮನವಿ ಮಾಡ್ತಕ್ಕಂಥದ್ದು 97 ನಾನು ಲೋಕಸಭೆ ಚುನಾವಣೆ ನಿಂತಾಗ ತಮ್ಮೆಲ್ಲರ ಆಶೀರ್ವಾದ ಮಾಡಿದ್ದೀರಿ. ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ನಮ್ಮ ನಾಯಕರ ಜೊತೆಗೂಡಿ ನಾವು ಬಂದಾಗ ತಾವು ಅತ್ಯಂತ ಅಭಿಮಾನದಿಂದ ನಮಗೇನು ಅವತ್ತು ಆಶೀರ್ವಾದ ಮಾಡಿದ್ದೀರಿ. ನಾನು ಮಾಯಸಂದ್ರ ಗ್ರಾಮವನ್ನು ಮರೆಯೋಣಲ್ಲ, ನನಗೆ ಬಹಳ ಚಿರಪಟ್ಟುವಂತ ಗ್ರಾಮ ಇದು. ಇವತ್ತು ನಾನು ಬಡವರ ಕಷ್ಟವನ್ನು ನೋಡಿ, ಬಡವರ ಕಷ್ಟ, ನನ್ನ ತಾಯಂದಿರ ಕಣ್ಣೀರು ಪ್ರತಿದಿನ ನನ್ನ ಹತ್ರ ಬರ್ತಕ್ಕಂಥವರ ಪರಿಸ್ಥಿತಿಯನ್ನು ನೋಡುತ್ತೇನೆ. ದಲಿತ ಕುಟುಂಬಗಳಿರಲಿ, ದಲಿತ ಕುಟುಂಬಗಳು, ಹಿಂದುಳಿದ ವರ್ಗ, ಇವರ ಸಮಸ್ಯೆಗಳಿಗೆ ಒಂದು ಪರಿಹಾರ ಪಂಚರತ್ನ ಅಂತಕ್ಕಂಥ 5 ಯೋಜನೆಗಳು ಈ ರಾಜ್ಯದಲ್ಲಿ ನಾವು ಮುಂದಿನ 5 ವರ್ಷದಲ್ಲಿ ಸುಮಾರು 2.5 ಲಕ್ಷ ಕೋಟಿ ಹಣದ ಬಂಡವಾಳವನ್ನು ಹೂಡಿ ನಿಮ್ಮ ಬದುಕಿಗೆ ಒಂದು ಹೊಸ ಭವಿಷ್ಯವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನನ್ನ ಈ ಒಂದು ಮಹತ್ವಾಕಾಂಕ್ಷೆಯ ಈ ಯೋಜನೆ ಏನಿದೆ. ನಿಮ್ಮ ಸಹಕಾರ ಕೊಟ್ಟರೆ ಸ್ಪಷ್ಟ ಬಹುಮತದ ಸರ್ಕಾರ ಈ ಚುನಾವಣೆಯಲ್ಲಿ ಜನತಾದಳಕ್ಕೆ ತಾವು ಆಶೀರ್ವದಿಸಿದರೆ ನಿಜವಾದ ರಾಮರಾಜ್ಯ ಏನು ಅಂತಕ್ಕಂಥದ್ದನ್ನ ಈ ರಾಜ್ಯದಲ್ಲಿ ನಾನು ನಿಮಗೆ ಕೊಡದೇ ಇದ್ದರೆ ಇವತ್ತಿನ ಬಿಜೆಪಿಯ ಆಡಳಿತ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ನ ನಡವಳಿಕೆ ನೋಡ್ತಾ ಇದ್ದೀರಿ. ಒಂದು ಬಾರಿ 5 ವರ್ಷದ ಆಡಳಿತ ಜನತಾದಳಕ್ಕೆ ತಾವು ನೀಡಿದರೆ ಏನು ನಾನು ಪಂಚರತ್ನ ಯೋಜನೆಗಳ ಬಗ್ಗೆ ಹೇಳಿದ್ದೇನೆ, ಅದರ ಜೊತೆಗೆ 65 ವಯಸ್ಸಾಗಿರ್ತಕ್ಕಂಥ ಈ ರಾಜ್ಯದ ಪ್ರತಿ ಬಡ ಕುಟುಂಬದ ತಂದೆ ತಾಯಿಗಳು ಯಾರಿದ್ದೀರಿ ಅವರೆಲ್ಲರೂ ಬದುಕಿರೋವರೆಗೆ ಪ್ರತಿ ತಿಂಗಳು 5,000 ರೂಪಾಯಿಗಳನ್ನ ಕೊನೆಗಾಲದಲ್ಲಿ ಅವರು ನೆಮ್ಮದಿಯಿಂದ ಬದುಕಲಿಕ್ಕೆ ಹಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತರ್ತಾ ಇದ್ದೇವೆ. ವಿಧವಾ ತಾಯಂದಿರು ಮತ್ತು ಅಂಗವಿಕಲರು, ಮದುವೆ ಆಗದಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾರಿದ್ದಾರೆ ಅವರಿಗೆ ಈಗಿರ್ತಕ್ಕಂಥ 800 ರೂಪಾಯಿಯನ್ನ 2,500 ರೂಪಾಯಿ ಕೊಡ್ತಕ್ಕಂಥದ್ದು ಏರಿಕೆಯನ್ನು ಮಾಡ್ತಾ ಇದ್ದೇವೆ. ಇದು ಆ ವಿಧವಾ ತಾಯಂದಿರ ಬದುಕು ಯಾವುದೇ ಕಾರಣಕ್ಕೂ ತೊಂದರೆ ಒಳಗಾಗಬಾರ್ದವರು, ಅದಕ್ಕೋಸ್ಕರ 2,500 ರೂಪಾಯಿ ಏರಿಕೆ ಮಾಡಬೇಕು ಅನ್ನೋದು. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನು ಸಂಪೂರ್ಣವಾಗಿ ಒಂದು ಬಾರಿ ಮನ್ನಾ ಆಗಬೇಕು ಅನ್ನೋದು ನನ್ನ ತಾಯಂದಿರ ಬೇಡಿಕೆ ಏನಿದೆ. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ತಕ್ಕಂಥದ್ದು ಮತ್ತೊಂದು ಪ್ರಮುಖವಾದ ಕಾರ್ಯಕ್ರಮ. ರೈತರ ಬದುಕಿಗೆ 1 ಎಕರೆ ಭೂಮಿ ಇರ್ತಕ್ಕಂಥ ರೈತನಿಗೆ ಪ್ರತಿ ಬೇಸಾಯವನ್ನು ಮಳೆಗಾಲದಲ್ಲಿ ಬೇಸಾಯಕ್ಕೆ ಹೊರಟಾಗ ಇವತ್ತಿನ ಕೇಂದ್ರ ಸರ್ಕಾರದ ರಸಗೊಬ್ಬರದ ಬೆಲೆ ಇವತ್ತೇನು ಜಾಸ್ತಿ ಮಾಡಿದ್ದಾರೆ.
ಇದೆಲ್ಲ ಗಮನಿಸಿದ್ದೇನೆ. ನಮ್ಮ ರೈತರು ಸಾಲಗಾರರಾಗ್ತಾ ಇದ್ದೀರಿ. ಸಾಲ ಮನ್ನಾ ಮಾಡಿರಬಹುದು ನಾನು, ಆದರೆ ಅದು ಶಾಶ್ವತವಾದ ಪರಿಹಾರ ಅಲ್ಲ. ಅದರಿಂದ ಮುಂದೆ ಈ ನಾಡಿನ ನಮ್ಮ ರೈತರು ಇವತ್ತು ಮಳೆಗಾಲದಲ್ಲಿ ಬೇಸಾಯಕ್ಕೆ ಹೊರಟಾಗ ಬಿತ್ತನೆ ಬೀಜ ಮತ್ತು ಗೊಬ್ಬರ ಖರೀದಿ ಮಾಡಲಿಕ್ಕೆ 10,000 ರೂಪಾಯಿನ ಎಕರೆಗೆ 10 ಎಕರೆವರೆಗೆ 1 ಲಕ್ಷ ರೂಪಾಯಿ ಹಣವನ್ನ ನೀವು ಸಾಲಗಾರರಾಗದೆ ಉಚಿತವಾಗಿ ನಿಮ್ಮ ಕೃಷಿಯ ವ್ಯವಸಾಯಕ್ಕೆ ಹಣ ಕೊಡ್ತಕ್ಕಂಥ ಕಾರ್ಯಕ್ರಮ ಈ ರಾಜ್ಯದಲ್ಲಿ ರೈತ ಬಂಧು ಅಂತಕ್ಕಂಥ ಹೆಸರಿನಲ್ಲಿ ಜಾರಿಗೆ ತರ್ತಾ ಇದ್ದೇವೆ. ಅದರ ಜೊತೆಗೆ ಯಾರು ಬೀದಿ ಬದಿಯ ವ್ಯಾಪಾರ ಇರ್ತೀರಿ, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬಡ ಕುಟುಂಬದಲ್ಲಿದ್ದೀರಿ, ಭೂಮಿ ಇದ್ದೇ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿದ್ದೀರಿ, ಅವರಿಗೂ ಸಹ ಇವತ್ತು ಆರ್ಥಿಕ ನೆರವುಗಳನ್ನು ಕೊಡ್ತಕ್ಕಂಥ ಹಲವಾರು ಯೋಜನೆಗಳನ್ನ ಈ ಪಂಚಾಯತ್ನಲ್ಲಿ ಇಟ್ಟಿದ್ದೇವೆ. ತಮ್ಮ ಆಶೀರ್ವಾದ ಈ ಬಾರಿ ರಾಜು ಅವರು ಭತ್ತದ ಹೊಡೆ ಎತ್ತಿರ್ತಕ್ಕಂಥ ಮಹಿಳೆ ಗುರುತಿಗೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಈ ಬಾರಿ ಕೊಡಬೇಕು ಅಂತಕ್ಕಂಥ ಮನವಿ ಮಾಡಿ ನಿಮ್ಮೆಲ್ಲರಿಗೆ ವಂದಿಸಿ ಕನ್ನಡ ಮಾತು ಮುಗಿಸ್ತೇನೆ. ಜೈ ಜೆಸಿಪಿ ಅಲ್ಲೇ ಇರಲಿ. ದಯಮಾಡಿ ಹೂವ ಚೆಲ್ಬೇಡಿ ಅಣ್ಣ, ದಯಮಾಡಿ ಹೂವ ಚೆಲ್ಬೇಡಿ ಅಣ್ಣ, ಹೂವ ಹಾಕ್ಬೇಡಿ, ಯಾರು ಹೂವ ಹಾಕ್ಬೇಡಿ. ಸಾಕು ಹೂವ. ಯಾರು ಹೂವ ಚೆಲ್ಲಬೇಡಿ ಅಲ್ಲ. ಸಾಕು ಜೆಸಿಪಿ ಅಲ್ಲೇ ಇರಲಿ. ಜೆಸಿಪಿ ತಗೊಳ್ಳಿ, ಹಿಂದೆ ತಗೊಳ್ಳಿ. ಟೀಚರ್ ಮುಂದೆ ಹೋಗಿ, ಸ್ವಲ್ಪ ಮುಂದೆ ಹೋಗಿ. ಕ್ರೈನ್ ಮುಂದೆ ಬರಲಿ, ಸ್ವಲ್ಪ ಕ್ರೈನ್ ಮುಂದೆ ಬರಲಿ. ಆರ ಮೇಲೆತ್ತಿ, ಕ್ರೈನ್ ಸ್ವಲ್ಪ ಆರ ಮೇಲೆತ್ತಿ, ಆರ ಮೇಲೆತ್ತಿ, ಹಾಗೆ ಮೇಲೆತ್ತಿ. ಮಾಡಿ, ಮೀಡಿಯಾ ಗಾಡಿ ಮೂವ್ ಮಾಡ್ಕೊಳ್ಳಿ. ಪೊಲೀಸ್ ಪೊಲೀಟು ಡಿಜೆ ಗಾಡಿ ಮುಂದೆ ಮೂವ್ ಆಗಬೇಕು.
ಕಳಸ ನೀವೆಂದು ನಮ್ಮ ಅರಸ ಕರುನಾಡ ಚಿನ್ನದ ಕಳಸ ನೀವೆಂದು ನಮ್ಮ ಅರಸ ಕುಮಾರನ ಮತ್ತೆ ಬರಬೇಕಣ್ಣ ನಮ್ಮ ಕುಮಾರಣ್ಣ ಬಡವರ ಬಂಧು ನಮ್ಮ ಕುಮಾರಣ್ಣ ಬೇಗ ಬಾವಾಗಿರದ ಮನುಷ್ಯ ಅಣ್ಣ ಜನರ ಕೈಗೆ ಸಿಗುವ ನಾಯಕ ಅಣ್ಣ ನೊಂದವರ ಕಣ್ಣೀರ ಸೇವಕ ಅಣ್ಣ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ ಮುಂದೆ ಹೋಗಿ ಸ್ವಲ್ಪ ಈಗ ಮುಂದೆ ಹೋಗಿ ಬೈಕ್ ಎಲ್ಲ ಮುಂದೆ ಹೋಗಿ ಯಾರು ಗಾಡಿ ಒಳಗಡೆ ಬರ್ಬೇಡಿ ಎಲ್ಲ ಗಾಡಿಗಳು ಅಲ್ಲೇ ನಿಲ್ಸ್ಕೊಳ್ಳಿ ಮನಸೆಳೆವ ಸುಕುಮಾರ ಭರವಸೆಯ ಬೆಳಕೆ ಈ ಹರಿಕಾರ ಪ್ರಗತಿಯ ಮಂತ್ರವನೇ ಜಪಿಸುವ ಗುರಿಕಾರ ಜನಪರವೇ ಅಧಿಕಾರ ಸರ್ಕಾರ ಮಣ್ಣಿನ ಮಗನನ್ನು ಮೆಚ್ಚಿದೆ ಕರುನಾಡು ಆರತಿಯ ಬೆಳಗಿಸಿ ಅವಕಾಶವ ನೀಡಿ ಹರಸಲು ಬನ್ನಿರಿ ಆರತಿಯ ಬೆಳಗಿಸಿ ಸಾಹೋರೆ ಜನನಾಯಕನೇ ಸಾಹೋರೆ ಜನಸೇವಕನೇ ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಮುಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ ಶಾಲೆನ ತೆಗೆಯುತ್ತೀವಿ ನೀವಿರುವಲ್ಲೇ ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆನ ತೆಗೆಯುತ್ತೀವಿ ನೀವಿರುವಲ್ಲೇ ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ ಇನ್ನೆಂದು ಪೋಷಕರು ಚಿಂತಿಸಬಾರದು ಯಾವುದೇ ವಿದ್ಯಾರ್ಥಿ ಕಷ್ಟಪಡಬಾರದು ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು
ತುಂಬಾನೇ ಹೈಟೆಕ್ಕು ಆಸ್ಪತ್ರೆಯ ಕಟ್ಟೋದೆ ನಮ್ಮ ಕನಸು ನೀಡಿರಿ ಜೊತೆಯ ತುಂಬಾನೇ ಹೈಟೆಕ್ಕು ಆಸ್ಪತ್ರೆಯ ಕಟ್ಟೋದೆ ನಮ್ಮ ಕನಸು ನೀಡಿರಿ ಜೊತೆಯ ಆರೋಗ್ಯ ಸಂಪತ್ತು ಆರೋಗ್ಯ ಸಂಪತ್ತು ಯೋಜನೆ ತರುವವು ರಜವೇ ಇಲ್ಲದ ಆಸ್ಪತ್ರೆ ತರುವವು ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ರೈತ ಚೈತನ್ಯ ಯೋಜನೆ ನಮದು ರೈತರ ಆತ್ಮಹತ್ಯೆ ಮುಂದೆ ಇರದು ರೈತ ಚೈತನ್ಯ ಯೋಜನೆ ನಮದು ರೈತರ ಆತ್ಮಹತ್ಯೆ ಮುಂದೆ ಇರದು ಸಾಲನೆ ಮಾಡದಂತ ಸ್ವಾವಲಂಬನೆ ಚಿಂತೆಯ ಕಳೆಯುವಂತ ರೈತ ಯೋಜನೆ ಸಾಲನೆ ಮಾಡದಂತ ಸ್ವಾವಲಂಬನೆ ಚಿಂತೆಯ ಕಳೆಯುವಂತ ರೈತ ಯೋಜನೆ ಬೆಳೆದ ಬೆಳೆಗಳಿಗೆ ಬೆಳೆದ ಬೆಳೆಗಳಿಗೆ ಒಳ್ಳೆ ಬೆಲೆ ಬರುವಂತ ಯೋಜನೆ ತಂದಾಯ್ತು ರೈತರ ನಿಮಿಗಂತ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಯುವನವ ಮಾರ್ಗದಲ್ಲಿ ಮಹಿಳೆ ನಡೆಯಲಿ ಅದಕ್ಕೆ ಯೋಜನೆ ಇದೆ ನಮ್ಮಲ್ಲಿ ಯುವನವ ಮಾರ್ಗದಲ್ಲಿ ಮಹಿಳೆ ನಡೆಯಲಿ ಅದಕ್ಕೆ ಯೋಜನೆ ಇದೆ ನಮ್ಮಲ್ಲಿ ಹೊಸ ಹೊಸ ಉದ್ಯೋಗ ಸ್ತ್ರೀಯರಿಗಾಗೆ ತರಬೇತಿ ಕೇಂದ್ರಗಳ ತರುವೆವು ನಿಮಗೆ ಹೊಸ ಹೊಸ ಉದ್ಯೋಗ ಸ್ತ್ರೀಯರಿಗಾಗೆ ತರಬೇತಿ ಕೇಂದ್ರಗಳ ತರುವೆವು ನಿಮಗೆ ಅಕ್ಕಯ್ಯ ತಂಗ್ಯವ್ವ ಅಕ್ಕಯ್ಯ ತಂಗ್ಯವ್ವ ಹೆದರದ ಬಾಳಲಿ ಜಳಿಯಸ್ತಿರುವುದು ನಿಮ್ಮ ಜೊತೆಯಲ್ಲಿ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಮನೆಯು ಎಲ್ಲರಿಗೂ ಇರಬೇಕೆಂದು ವಸತಿ ಆಸರೆಯ ಯೋಜನೆ ನಮದು ಮನೆಯು ಎಲ್ಲರಿಗೂ ಇರಬೇಕೆಂದು ವಸತಿ ಆಸರೆಯ ಯೋಜನೆ ನಮದು ಸ್ವಂತ ಮನೆ ಇಲ್ಲದ ಬಡವರಿಗಾಗಿ ಕಂಕಣ ತೊಟ್ಟೆವು ನಿಮ್ಮ ಸಲುವಾಗಿ ಸ್ವಂತ ಮನೆ ಇಲ್ಲದ ಬಡವರಿಗಾಗಿ ಕಂಕಣ ತೊಟ್ಟೆವು ನಿಮ್ಮ ಸಲುವಾಗಿ ನೊಂದೋರ ಕಣ್ಣೀರು ನೊಂದೋರ ಕಣ್ಣೀರು ಒರೆಸಲು ಬಂದೆವು ಲಕ್ಷಾಂತರ ಮನೆಗಳ ಕಟ್ಟಿ ಕೊಡುವೆವು ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಮುಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಜೈ ಮಸಣ ಸಿದ್ದೇಶ್ವರ. ನನ್ನ ಕಡಿಯಿಂದ ಯಾರ್ಯಾರು ಬಡ್ಡಿ ಸಾಲ ತಗೊಂಡಾರೋ